ಅಲ್ಲೊಂದು ಸಂಭ್ರಮ ಸಡಗರ ಇತ್ತು. ಸಂಭ್ರಮ ಸಡಗರದ ಹಿಂದೆ ಘನವಾದ ಉದ್ದೇಶವೂ ಇತ್ತು. ಅದು ಕಲಾ ಪ್ರದರ್ಶನದ ವೇದಿಕೆಯೂ ಆಗಿತ್ತು. ತಮಗೆ ದೊರಕಲೇಬೇಕಾದ ನ್ಯಾಯಯುತ ಸೌಲಭ್ಯಗಳ ಬೇಡಿಕೆಯ ಘೋಷಣೆ, ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಧಿಕ್ಕಾರ ಎಲ್ಲವೂ ಇತ್ತು. ಎಲ್ಲಕ್ಕಿಂತ ಮಿಗಿಲಾಗಿ 46 ಜಾತಿಗಳ ಪ್ರವರ್ಗ ಒಂದರ ಅಲೆಮಾರಿ ಅಲೆಮಾರಿ ಜನಾಂಗಗಳು ಒಗ್ಗೂಡಿ ಮಾಡುವ ಮೊದಲ ಪ್ರತಿಭಟನಾ ಕಾರ್ಯಕ್ರಮವೂ ಇದಾಗಿತ್ತು. ಬೇಕೇ ಬೇಕು ಹೋರಾಟ 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 ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. 46 ಸಮುದಾಯಗಳನ್ನು ಕಡೆಗಣಿಸಿರುವ ರಾಜ್ಯ ಸರ್ಕಾರಕ್ಕೆ, 46 ಸಮುದಾಯಗಳನ್ನು ಕಡೆಗಣಿಸಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು ಹೋರಾಟ 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 ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ರವೀಂದ್ರ ಶೆಟ್ಟಿ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು ಹೋರಾಟ ಹೋರಾಟ. ಇದೆಲ್ಲವೂ ನಡೆದದ್ದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಅಲೆಮಾರಿ ಅಲೆಮಾರಿ ಒಕ್ಕೂಟದ ವತಿಯಿಂದ ಗೌರವಾಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ವಿರುದ್ಧ ಸೋಮವಾರ ಮತ್ತು ಮಂಗಳವಾರ ನಡೆದ 2 ದಿನದ ಅಹೋರಾತ್ರಿ ಧರಣಿ ಕಾರ್ಯಕ್ರಮದಲ್ಲಿ ಎಲ್ಲವನ್ನೂ ನೋಡಲು ಸಾಧ್ಯವಾಯಿತು. ಜಂಗಮರಿಗೆ ಊಟಕ ನೀಡೋ ಹರ ಭಜನೀಯ ಮಾಡೋ ಏ ಮನೋಜ, ಗುರು ಭಜನೀಯ ಮಾಡೋ ನೀ ಮಾಡೋ, ಹರ ಭಜನೀಯ ಮಾಡೋ ಏ ಮನೋಜ, ಗುರು ಭಜನೀಯ ಮಾಡೋ. ಸುಪ್ರಗುಣ ಕುಂಟಿಯ ಮಾಡೋ ನಿಷ್ಠೆಯಮ್ಮ ಮಿಣಿಯವ ಓಡೋ, ಸುಪ್ರಗುಣ ಕುಂಟಿಯ ಮಾಡೋ ನಿಷ್ಠೆಯಮ್ಮ ಮಿಣಿಯವ ಓಡೋ. ಸಮಾಧಮಯಾಮ ಸಮಾಧಮಯಾಮ ಎತ್ತವ ಓಡೋ, ಸಮಾಧಮಯಾಮ ಎತ್ತವ ಓಡೋ, ಹರ ಭಜನೀಯ ಮಾಡೋ ಏ ಮನೋಜ, ಗುರು ಭಜನೀಯ ಮಾಡೋ ನೀ ಮಾಡೋ, ಹರ ಭಜನೀಯ ಮಾಡೋ ಏ ಮನೋಜ, ಗುರು ಭಜನೀಯ ಮಾಡೋ. 8 ಕಾಲಿನ ಮೂಲಚರ್ಯ ಮರತಿರಬೇಡ, 8 ಕಾಲಿನ ಮೂಲಚರ್ಯ ಮರತಿಯ ಬೇಡ. 6 ಕಾಲಿನ ಕವಳಿಯ ಬೀಸಿ, 6 ಕಾಲಿನ ಕವಳಿಯ ಬೀಸಿ, ಧರ್ಮದ ಹಕ್ಕಿ ಬರುವುದು ಕಾಯೋ, ಹರ ಭಜನೀಯ ಮಾಡೋ ಏ ಮನೋಜ, ಗುರು ಭಜನೀಯ ಮಾಡೋ, ಗುರು ಭಜನೀಯ ಮಾಡೋ. ದೇಶದೋಳು ಸಲ್ಲಾಪುರ ಸಿದ್ದರಾಮೇಶ್ವರ ತಾನೆ ಎನ್ನ ಬಹಳ ಹಸದಿಲೆ ತಾಯಿ ಕುಡಿಸು ಎನ್ನಗಾಲ, 3 ಲೋಕಕ್ಕೆಲ್ಲ ನೀನು ಹಾಕಿದಿ ಜಾಲ. ಅಲೆಮಾರಿ ಜನಾಂಗ ಅಲೆಮಾರಿ ಜನಾಂಗ 64 46 ಜಾತಿಗಳು ಒಕ್ಕೂಟ ಕೂಡಿ, ಹೌದಾ ಅದ್ಭುತ. ನಾ ಮೇಲ ಅಂದವರ್ಣ ಮುರಧೀದಿ ಹಲ್ಲ ಅಂಬಾ, ನಾ ಮೇಲಂದವರ್ಣ ಅಂಬಾ, ನಾ ಮೇಲಂದವರ್ಣ ಮುರದೀದಿ ಹಲ್ಲ. ಎದುರಿಗೆ ಹೆಂಡತಿಯಾಗಿ ಶಿಶುವಿಗೆ ಸಲುವಂತ ತಾಯಿನೇ ಯಾದಿ ಅಂಬಾ, ಸರ್ವರಿಗೆ ಸಲುವಂತ ತಾಯಿನೇ ಯಾದಿ ಅಂಬಾ. ನಂಬಿದ ಭಕ್ತರ ಮನೆಯಲ್ಲಿ ಸ್ವಚಿಯಾಗಿ ದುಡದಿ ದೇವಿಯನ್ನ ಬಾಲ, ಹಸದಿನ ಅಂಬ ಕುಡಿಸು ಎನ್ನಗಾಲ. ದುಷ್ಟರಿಗೆ ದುರ್ಗಿ ಹಾದಿ
ನಿಷ್ಠರಿಗೆ ನಿಜ ಸುಖ ತೋರಿದಿ ಅಂಬ ನಂಬಿದ ಭಕ್ತರನ ಚಂದಾಗಿ ಕಾದಿ. ನಮ್ಮ ಅಲೆಮಾರಿ ಜನಾಂಗದ ರವೀಂದ್ರ ಶೆಟ್ಟಿ ಅವರಿಗೆ ಅಂಬ ಚಂದಾಗಿ ಕಾದಿ ಟೊಂಕ ಕಟ್ಟಿ ನಿಲ್ತಾರ್ರಿ. ಪಂಡ್ರಾಪುರದ ಪಾಂಡುರಂಗ ಬಿಟ್ಟಲಾಗತ್ತೆ ಅಪ್ಪ. ಈ ಜನಾಂಗಕ್ಕ ರಕ್ಷಣೆ ಸಲುವಾಗಿ ಟೊಂಕ ಕಟ್ಟಿ ನಿಲ್ತಾರ. ಹಂಗಲ್ಲ, ಅದಕ್ಕ ರವೀಂದ್ರ ಶೆಟ್ಟಿ. ಅದಕ್ಕ ರವಿ ಅಂದ್ರ ಸೂರ್ಯ, ಸೂರ್ಯ ಅಂದ್ರ ಅವತ್ತು ಬೆಳಕು ಕೊಡವನ. ಅದಕ್ಕ ರವೀಂದ್ರ ಶೆಟ್ಟಿ ಅವ್ರಿಗೆ ಚಂದಾಗಿ ಕಾದಿ ಬಂದಂತ ಭಕ್ತರನ ಚಂದಾಗಿ ಕಾದಿ. ದೇವಿಯನ್ನ ಬಾಲ ಹಸದಿನ ತಾಯಿ ಕುಡಿಸು ಎನ್ನಗಾಲ. ಬಂಧುಗಳೇ, ಈಗ ಒಂದು ನಮ್ಮ ಅಲೆಮಾರಿ ಜನಾಂಗದ ಇರ್ತಕ್ಕಂಥ ಒಂದು ಪದ. ಗುರುವೇ ಯಪ್ಪ, ಬ್ಯಾಡೋ 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 ಯಪ್ಪ ಇಂಥ ಸರ್ಕಾರ, ಬ್ಯಾಡೋ ಬ್ಯಾಡೋ ಇಂಥ ಸರ್ಕಾರ. ಹೌದ್ರಿ, ಬ್ಯಾಡೋ ಬ್ಯಾಡೋ ಇಂಥ ಸರ್ಕಾರ. ಗ್ಯಾರಂಟಿ ಗ್ಯಾರಂಟಿ ಹೇಳುತ್ತಾ ಇವರು ಗ್ಯಾರಂಟಿ ಟೋಪಿಗೆ ಮಕ್ಬಲ ಟೋಪಿ ಹಾಕಿ ಬಿಟ್ಟಾರ. ಬ್ಯಾಡೋ ಬ್ಯಾಡೋ ಇಂಥ ಸರ್ಕಾರ. ಅಲೆಮಾರಿ 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 ಎಂದು ನಮ್ಮನ್ನ ದೂರಿ ದೂರಿ ಬಿಟ್ಟಾರ. ಬ್ಯಾಡೋ ಬ್ಯಾಡೋ ಇಂಥ ಸರ್ಕಾರ. ಬಡವರ ಬಡವರ ಹೇಳುತ್ತಾರ, ಬಡವರ ಮಾತ ಹೇಳುತ್ತಾರ. ಯಬ್ಬ ಸರು ಹಗ್ಗ ತಿನ್ನು ಜುಲುಸ ತುಟ್ಟಿ ಮಾಡ್ಯಾರ. ಸರ ತುಟ್ಟಿರಿ, ಯಾವುದ್ರ ಕೈ ಆಡ್ಸೋದು ಬಿಟ್ಟಿಲ್ಲ ಅವರು. ಯಪ್ಪ ಹೌದು, ಸರು ಹಗ್ಗ ತಿನ್ನು ಜುಲುಸ ತುಟ್ಟಿ ಮಾಡ್ಯಾರ. ಹಾಲಿನ ದರ ಮಾಡಿ ಸಂಪೂರ್ಣ ಏರ್ಸ್ಯಾರ. ಎಲ್ಲಾನು ದರ ಏರ್ಸಿ ಬಿಟ್ಟಾರ. ಎದಕ್ಕೆ? ಗ್ಯಾರಂಟಿ ಸೊಲಗ ಮಾಡಿ ಬಿಟ್ಟಾರ. ಕಲಾವಿದರಿಗೆ ಶಾಸನ ಬಂದಿಲ್ಲೋ ಯಪ್ಪ. ಅಲೆಮಾರಿ ಜನಾಂಗಕ್ಕ ದೂರಿ ಬಿಟ್ಟಾರ. ಅದ್ರಾಗ ಅಲೆಮಾರಿ ಜನಾಂಗಕ್ಕ ಪ್ರತಿಯೊಬ್ಬ ನಿಗಮ ಅಧ್ಯಕ್ಷನ ಸಂಪೂರ್ಣ ಮಾಡಬೇಕು ಸರ್ಕಾರ. ಅಲೆಮಾರ ಕೂಗಿ ಕೇಳಬೇಕು ಯಬ್ಬ ಇಂಥ ಸರ್ಕಾರ. ಅಲೆಮಾರಿ ಜನಾಂಗದ ಕೂಗ ಕೇಳಬೇಕು. ಬ್ಯಾಡೋ ಬ್ಯಾಡೋ ಇಂಥ ಸರ್ಕಾರ. ನಮ್ಮ ಅಲೆಮಾರಿ ಜನಾಂಗಕ್ಕೆ ಇವತ್ತಿನ ದಿವಸ ನಾಳೆ ಮಂಗಳವಾರ ಮುಕ್ತಾಯಕ್ಕೆ ನಮ್ಮ ಬೇಡಿಕೆಗಳನ್ನ ಸಂಪೂರ್ಣ ಸಹಾಯ ಸಹಕಾರ ನೀಡಿ ರವೀಂದ್ರ ಶೆಟ್ಟಿ ಅವರ ಕೈ ಬಲಪಡಿಸಬೇಕು ತಿಳ್ಕೊಂಡು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲ ನಮ್ಮ ಅಲೆಮಾರಿ ಜನಾಂಗದ ಬಂಧುಗಳಿಗೆ ಎಲ್ಲರಿಗೂ ಶರಣ. ಬುಡಬುಡಿಕೆ ನುಡಿಸುವ ಮೂಲಕ ಬೆಂಗಳೂರು ದಾಬಾಸ್ಪೇಟೆಯ ಒಣಕಲ್ಲು ಮಠದ ಪರಮಪೂಜ್ಯ ಶ್ರೀ ಶ್ರೀ ಬಸವ ರಮಾನಂದ ಸ್ವಾಮೀಜಿಯವರು ಅಹೋರಾತ್ರಿ ಧರಣಿಯನ್ನು ಉದ್ಘಾಟಿಸಿ ಅಲೆಮಾರಿ ಜನಾಂಗಗಳಿಗೆ ಸಿಗಬೇಕಾದ ಸೌಲಭ್ಯಗಳು, ಸವಲತ್ತುಗಳ ಬೇಡಿಕೆಯನ್ನು ಮುಂದಿರಿಸಿದರು. ಸೇವಿತಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವೈನಾಶಕಾರಣಂ ನಮಾಮಿ ವಿಘ್ನೇಶ್ವರ
ಪಾದ ಪಂಕಜಂ ಮೊದಲುಂದಿಪೇ ನಿನಗೆ ಗಣನಾಥ ಮೊದಲುಂದಿಪೇ ನಿನಗೆ ಗಣನಾಥ ಬಂದ ವಿಘ್ನಗಳ ಕಳೆ ಬಂದ ವಿಘ್ನಗಳ ಕಳೆ ಗಣನಾಥ ದೇವ ಬಂದ ವಿಘ್ನಗಳ ಕಳೆ ಗಣನಾಥ ದೇವ ಮೊದಲುಂದಿಪೇ ನಿನಗೆ ಗಣನಾಥ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ದೇವ ಆದಿಯೊಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜವ ಗಣನಾಥ ದೇವ ಮೊದಲುಂದಿಪೇ ನಿನಗೆ ಗಣನಾಥ ಹರ ಭಜನೀಯ ಮಾಡೋ ಏ ಮನೋಜ ಗುರು ಭಜನೀಯ ಮಾಡೋ ನೀ ಮಾಡೋ ಹರ ಭಜನೀಯ ಮಾಡೋ ಏ ಮನೋಜ ಗುರು ಭಜನೀಯ ಮಾಡೋ ಹರ ಭಜನೀಯ ಮಾಡೋ ಏ ಮನೋಜ ಗುರು ಭಜನೀಯ ಮಾಡೋ ಮನವ ಮಿಲಿಯ ಮಾಡೋ ಘನಾತ್ಮದೊಳಗೆ ಕೂಡೋ ಮನವ ಮಿಲಿಯ ಮಾಡೋ ಘನಾತ್ಮದೊಳಗೆ ಕೂಡೋ ಸವಿ ಶಬ್ದ ವಿಚಾರ ಮಾಡಿ ಸವಿ ಶಬ್ದ ವಿಚಾರ ಮಾಡಿ ಗುರುವಿನ ಪಾದಕ್ಕೆ ಪೂಜೆಯ ಮಾಡು. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಜನಾಂಗಗಳ ಒಕ್ಕೂಟ ಸರ್ಕಾರ ಈ ಸಮಾಜಕ್ಕೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಅನ್ನುವಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಗೋರಾತ್ರಿ ಧರಣಿಯನ್ನ 2 ದಿನಗಳ ಕಾಲ ಅಗೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂಥದ್ದು. ಇದರ ಗೌರವ ಅಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟಿ ಅವರು ಉಳಿದೊಟ್ಟು ಅವರು ಈ ಹಿಂದೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ನಿಗಮದ ಅಧ್ಯಕ್ಷರಾಗಿ 100 ಕೆಲಸಗಳನ್ನ ಮಾಡೋದ್ರ ಮೂಲಕ ಈ ಜನಾಂಗಕ್ಕೆ ನ್ಯಾಯವನ್ನ ಒದಗಿಸಿಕೊಟ್ಟಂತವರು. ಅವರು ಇದರ ಗೌರವ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಈ ಅಲೆಮಾರಿ ಅಲೆ ಅಲೆಮಾರಿ ಜನಾಂಗದ ರಾಜ್ಯಾಧ್ಯಕ್ಷರಾಗಿ ಪ್ರಕಾಶ್ ರವರು ಕಾಯ ವಾಚ ಮನಸಾರೆ ಕೆಲಸವನ್ನ ಮಾಡ್ತಾ ಇಡೀ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡೋದ್ರ ಮೂಲಕ ಒಂದು ಶಕ್ತಿಯಾಗಿ ನಮ್ಮ ರವೀಂದ್ರ ಶೆಟ್ಟಿ ಅವರು ಪ್ರಕಾಶ್ ರವರು ಜೋಡೆತ್ತುಗಳಾಗಿ ಈ ಸಮಾವೇಶವನ್ನ ಅಗೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರತಾಪ್ ಜೋಗಿ ಅವರು ಅವರ ಜೊತೆಯಲ್ಲಿ ಪ್ರತಿಯೊಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಉಪಾಧ್ಯಕ್ಷರಾಗಿರುವಂತಹ BK ನಾರಾಯಣ ಸ್ವಾಮಿ ಅವರು ಮತ್ತು BN ನಾರಾಯಣ ಸ್ವಾಮಿ ಅವರು, ಚಾತುರ್ಯ ಅವರು ಮತ್ತು ಹಲವು ಪ್ರಾಂತ್ಯವಾರು ಉಪಾಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾಧ್ಯಕ್ಷರುಗಳು, ಪ್ರಾಂತ್ಯವ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಖಜಾನ್ಸಿಗಳು ಮತ್ತು ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಎಲ್ಲ ಅಲೆಮಾರಿ ಅಲೆ ಅಲೆಮಾರಿ 46 ಜಾತಿಯ ಒಕ್ಕೂಟದ ನಿಮ್ಮೆಲ್ಲರ ಅಂತರರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ಅಲೆಮಾರಿ ಅಲೆ ಅಲೆಮಾರಿ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಇನ್ನೂ ಸಹ ಸಿಕ್ಕಿಲ್ಲ ಅನ್ನುವಂಥದ್ದು. ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಸಹ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಿಲ್ಲ. ಇದುವರೆಗೂ SC STಗಳ ಕಾಲೋನಿಗಳು ಅಭಿವೃದ್ಧಿಗೊಂಡಿವೆ,
ಸರ್ಕಾರ 78 ವರ್ಷಗಳ ನಂತರ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳ ಕಾಲೋನಿಗಳ ಅಭಿವೃದ್ಧಿ ಆಗ್ಬೇಕಾಗಿರುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿರುವಂಥದ್ದು. ಇವತ್ತು ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರು ದೊಂಬಿದಾಸರು, ಗೊಲ್ರು, ಕಾಡ್ಗೊಲ್ರು, ಕಾಡ್ಕುರುಬ್ರು, ಮತ್ತೆ ಚಿಲ್ಲೆಕ್ಯಾತ್ರು, ಬುಡುಬುಡಿಕೆ, ಮತ್ತೆ 46 ಜಾತಿಗಳು, ಮತ್ತೆ ಜೋಗಿಗಳು, ಮತ್ತೆ ಅನೇಕರು ಒಂದೊಂದು ಕುಲ ಕಸುಬುಗಳ ಆಧಾರದ ಮೇಲೆ ಎಲ್ಲರೂ ತಮ್ಮ ತಮ್ಮ ಜಾತಿಯ ಒಂದೊಂದು ವ್ಯವಸ್ಥೆಯನ್ನ ಅಂದ್ರೆ ನೆಲ ಸಮುದಾಯದ ಜನಾಂಗವಾಗಿರುವಂಥದ್ದು ಅಲೆಮಾರಿ ಅರೆ ಅಲೆಮಾರಿ ಅನ್ನುವಂಥದ್ದು. ಇವರು ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವುದರ ಮೂಲಕವಾಗಿ ಹಂದಿ ಮೇಯಿಸುವಂಥದ್ದು, ಮತ್ತೆ ಡೋಲ್ ಬರೆಯುವಂಥದ್ದು, ಮತ್ತೆ ಕಸ ಆರಿಸುವಂಥದ್ದು, ಒಂದೊಂದು ಕಸುಬುಗಳನ್ನ ಒಂದು ಉಸುರು ಬಿಲ್ಡೆ, ಕಿನ್ನೂರಿ ಬಾರಿಸೋದು, ಶಕುನ ಹೇಳುವಂಥದ್ದು, ಇಂತಹ ಅನೇಕ ಕುರಿ ಕಾಯುವಂಥದ್ದು, ದನ ಕಾಯುವಂಥದ್ದು, ಮತ್ತೆ ಜೋಗಿ ಪದಗಳನ್ನು ಆಡುವಂಥದ್ದು, ಕವಡೆ ಹಾಕುವಂಥದ್ದು, ಅನೇಕ ಮೀನು ಹಿಡಿಯುವಂಥದ್ದು, ಜಲಗಾರರಾಗಿರುವಂಥದ್ದು, ಅನೇಕ ಒಂದೊಂದು ಕುಲಕಸುಬುಗಳ ಆಧಾರದ ಮೇಲೆ ಈ ಅರೆ ಅಲೆಮಾರಿ ಜನಾಂಗದವರು ಇವತ್ತು ಹೋರಾಟವನ್ನ ಮಾಡಿಕೊಂಡು ಬಂದಂಥದ್ದು. ಇದು ಮೊಟ್ಟ ಮೊದಲು ಅಗೋರಾತ್ರಿ ಧರಣಿ ಅನ್ನುವಂಥದ್ದು. ಇಡೀ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಸಹ ಈ ಜನಾಂಗಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟ ಕೂಗಿದೆ. ಇದರಲ್ಲಿ ಮೊದಲನೆಯದೇನಪ್ಪ ಅಂದ್ರೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಯಾವುದೇ ಪರೀಕ್ಷೆಗಳಿಲ್ಲದೆ ಹಾಸ್ಟೆಲ್ಗಳಿಗೆ ವಸತಿ ಸಹಿತ ಹಾಸ್ಟೆಲ್ ಅನ್ನ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಅನ್ನುವಂಥದ್ದು. ಮತ್ತೆ 10 ವರ್ಷಗಳ ಕಾಲ ಸರ್ಕಾರದ ಗೋಮಾಳದಲ್ಲಿ ಟೆಂಟ್ ಹಾಕೊಂಡು, ಡೇಡಿ ಹಾಕೊಂಡು, ಜೋಪಡಿಗಳನ್ನ ಹಾಕೊಂಡು ತನ್ನ ಬದುಕನ್ನ ನಡೆಸ್ತಾ ಬರ್ತಿರುವಂಥದ್ದು. ಸ್ವಾತಂತ್ರ್ಯ ಬಂದು 78 ವರ್ಷಗಳಾದ್ರೂ ಯಾವುದೇ ಸರ್ಕಾರಗಳು ಬಂದ್ರು ಈ ಜನಾಂಗದ ಕಡೆಗೆ ತಿರುಗಿ ನೋಡುವಂತ ಕೆಲಸ ಮಾಡಿಲ್ಲ. ತಿರುಗಿ ನೋಡುವಂತ ಕೆಲಸ ಮಾಡಬೇಕು ಅಂದ್ರೆ ನಾವು ನೀವೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ಈ ಸಮಾಜ, ಈ ಸರ್ಕಾರಗಳು ಈ ಕಡೆ ತಿರುಗಿ ನೋಡುವಂತ ಕೆಲಸ ಆಗುತ್ತೆ. 10 ವರ್ಷಗಳಿಂದ ನಿರಂತರವಾಗಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂತಹ ಆಶಯಗಳನ್ನ ಕೊಟ್ಟಿರುವಂಥದ್ದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದ್ರೂ ಸಹ ಈ ಸಮಾಜಗಳಿಗೆ ನ್ಯಾಯ ಬಂದಿಲ್ಲ. ಈ ಸಮಾಜಗಳಿಗೆ ನ್ಯಾಯ ಬರಬೇಕು ಅಂತಂದ್ರೆ 10 ವರ್ಷಗಳ ಕಾಲ ನಿರಂತರವಾಗಿ ಜೋಪಡಿಗಳನ್ನ ಹಾಕಿಕೊಂಡು ಕೊಳೆಗೇರಿಗಳಲ್ಲಿ, ಗೋಮಾಳದಲ್ಲಿ, ಮತ್ತೆ ಸರ್ಕಾರದ ಅನೇಕ ಜಾಗಗಳಲ್ಲಿ ಇದೆ ಅಂತ ಜನಾಂಗಗಳಿಗೆ, ಅಂತ ಅಲೆಮಾರಿಗಳಿಗೆ ಕಾಯಂ ಆಗಿರುವಂತಹ ವಸತಿ ವ್ಯವಸ್ಥೆಯನ್ನ ಸರ್ಕಾರಗಳು ಕೊಡಬೇಕು, ಹಕ್ಕುಪತ್ರಗಳನ್ನ ಕೊಡಬೇಕು ಅಂತ ಈ ಸಭೆಯ ಮೂಲಕ ಒತ್ತಾಯಿಸುವಂಥದ್ದು. ಮತ್ತೆ ಭೂ ರಹಿತರಿಗೆ ಸರ್ಕಾರಗಳು ಜಾಗಗಳನ್ನ ಖರೀದಿ ಮಾಡಿ, ಸಂವಿಧಾನದಲ್ಲಿದೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗಗಳು ಸರ್ಕಾರದಲ್ಲಿ ಭೂ ರಹಿತರಿಗೆ ಸರ್ಕಾರವೇ ಜಮೀನನ್ನ ಖರೀದಿಸಿ 2 ಎಕರೆಯಿಂದ 4 ಎಕರೆ 38 ಗುಂಟೆಯವರೆಗೆ ಕೊಡುವಂಥದ್ದು ಸಂವಿಧಾನದಲ್ಲಿದೆ. ಅದನ್ನ ನಮ್ಮ ರಾಜ್ಯ ಸರ್ಕಾರ ಅನುಷ್ಠಾನಕ್ಕೆ ಕೊಡೋದ್ರ ಮೂಲಕ, ಅನುಷ್ಠಾನಕ್ಕೆ ತರುವುದರ ಮೂಲಕ ಈ ಸಮಾಜಗಳಿಗೆ ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇರುವಂಥದ್ದು. ಮತ್ತೆ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. ಅದು ಪರ್ಸೆಂಟೇಜು 75-90 ಅಂಕಗಳಿರುವುದನ್ನ 45ರಿಂದ 60 ಅಂಕಗಳಿಗೆ ಇಳಿಸುವುದರ ಮೂಲಕವಾಗಿ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಾಗಿದೆ. ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರು ಅಲ್ಲಲ್ಲೇ ದೇವಸ್ಥಾನದಲ್ಲಿ ವಿವಾಹಗಳನ್ನ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಸಂಪ್ರದಾಯಗಳಾಗಿರುವಂತಹ ಕಟ್ಟೆ ಮನೆಗಳಾಗಿರ್ಲಿ, ಬುಡಕಟ್ಟು ಸಂಪ್ರದಾಯಗಳಾಗಿರ್ಲಿ, ಆಯಾಯ ಜಾಗದಲ್ಲಿ ಅವರಿಗೆ ಒಂದು ಕಲ್ಯಾಣ ಮಂಟಪಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಸಮುದಾಯ ಭವನಗಳಿಗೆ ಹೆಚ್ಚು ಆದ್ಯತೆಗಳನ್ನ ಕೊಟ್ಟು ಸರ್ಕಾರ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಜನಾಂಗದವರಿಗೆ ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡುವುದಕ್ಕೆ ಜಾಗ ಮತ್ತು ಅನುದಾನವನ್ನ ಮಂಜೂರು ಮಾಡಬೇಕು ಅನ್ನುವಂಥದ್ದು ಈ
ಅಗೋರಾತ್ರಿ ಧರಣಿಯ ಸಭೆಗಳ ಮೂಲಕ ಒತ್ತಾಯವನ್ನ ಇಡ್ತಾ ಇರುವಂತದ್ದು. ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ 20% SC/ST ಹಾಸ್ಟೆಲ್ಗಳಲ್ಲಿ ಅವಕಾಶ ಇದೆ. ಅದನ್ನ 50%ಗೆ ಏರಿಸುವುದರ ಮೂಲಕವಾಗಿ ಈ ಜನಾಂಗದ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಒಂದು ಹಾಸ್ಟೆಲ್ಗಳನ್ನ ಮಾಡೋದ್ರ ಮೂಲಕ SC/ST ಹಾಸ್ಟೆಲ್ಗಳಲ್ಲಿ 20% ಇರುವುದನ್ನ 50%ಗೆ ಏರಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಗಾಗಿರುವಂಥದ್ದು. ಮತ್ತೆ ಈ ಅರೆ ಅಲೆಮಾರಿ ಜನಾಂಗದ ವಯೋವೃದ್ಧರಿಗೆ ಪ್ರತ್ಯೇಕವಾದ ವೃದ್ಧಾಶ್ರಮಗಳನ್ನ, ವೃದ್ಧಾಪಿ ವೇತನಗಳನ್ನ ಮತ್ತು ಕಲಾವಿದರಿಗೆ ಮಾಶಾಸನವನ್ನ ಕೊಡುವಂತಹ ವ್ಯವಸ್ಥೆಯನ್ನ ಈ ಸರ್ಕಾರಗಳು ಜಾರಿಗೆ ತರಬೇಕು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ನಾಯಕ ಅಂತ ಕರೀತಾರೆ. ಅದಕ್ಕೆ ನ್ಯಾಯ ಕೊಡಿಸುವುದರ ಮೂಲಕವಾಗಿ 75 ಲಕ್ಷ ಜನಸಂಖ್ಯೆ ಇರುವಂಥದ್ದು ಅರೆ ಅಲೆಮಾರಿ ಅನ್ನುವಂಥದ್ದು. ಈಗ ಜನಗಣತಿಯಲ್ಲಿ 55 ಅಂತ ತೋರಿಸಿದರೆ, ಇನ್ನು ಸರಿಯಾಗಿ ಜನಗಣತಿಯನ್ನ ಮಾಡಬೇಕು. ಅದು ಜಾತಿ ಜನಗಣತಿಯನ್ನ. ಅಲೆಮಾರಿಗಳು ಇನ್ನೊಂದ್ ಕಡೆ ಹೋಗ್ತಾ ಇದ್ದಾರೆ. ಅವ್ರನ್ನೆಲ್ಲ ಒಟ್ಟುಗೂಡಿಸಿ ಒಂದು ನೆಲೆಯನ್ನ ಕಂಡುಕೊಳ್ಳುವಂತಹ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದು. ನೊಂದವರ ನೋವ ನೊಯ್ಯದೆತ್ತಬಲ್ಲರಯ್ಯ ಅನ್ನುವಂತೆ ಇವರ ನೋವನ್ನ ಸರ್ಕಾರಗಳು ಆಲಿಸಬೇಕು. ಅವರಿಗೆ ಸಾಮಾಜಿಕ ನ್ಯಾಯವನ್ನ ಒದಗಿಸಿಕೊಡ್ಬೇಕು. ಮತ್ತೆ ಅರೆ ಅಲೆಮಾರಿ ಜನಾಂಗದ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ಶುಲ್ಕವನ್ನು ನಿಗದಿ ಮಾಡಿದರೋ ಅದೇ ಶುಲ್ಕವನ್ನ ಈ 20 ವರ್ಷ ಕೆಳಗಡೆ ಇತ್ತು. ಅದನ್ನ ಕೆಲವು ಸರ್ಕಾರಗಳು ತೆಗೆದಾಕಿವೆ. ಅದನ್ನ ಮತ್ತೆ ಮುಂದುವರಿಸುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಜಾರಿಗೆ ತರಬೇಕು. ಮತ್ತೆ ಅರೆ ಅಲೆಮಾರಿ ಆಯೋಗವನ್ನ ರಚಿಸುವುದರ ಮೂಲಕವಾಗಿ ಸಮರ್ಥ ವ್ಯಕ್ತಿಯನ್ನ ನೇಮಕ ಮಾಡಬೇಕು ಅಂತ ಈ ಮೂಲಕ ಆಗ್ರಹ ಮಾಡ್ತಾ ಇರುವಂಥದ್ದು. ಮತ್ತು ಅರೆ ಅಲೆಮಾರಿ ಜನಾಂಗದ ಅನೇಕ ಮಹಿಳೆಯರಿಗೆ ಪ್ರತ್ಯೇಕವಾಗಿರುವಂತ ಹಾಸ್ಟೆಲ್ಗಳ ವ್ಯವಸ್ಥೆ ಆಗಬೇಕಾಗಿದೆ. ಮತ್ತೆ ವಿದ್ಯಾರ್ಥಿ ನಿಲಯಗಳನ್ನ ತೆರಿಬೇಕಾಗಿದೆ. ಅರೆ ಅಲೆಮಾರಿಯ ಹೋಬಳಿ ಮಟ್ಟದ ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್, ಪುರುಷರಿಗೆ ಪ್ರತ್ಯೇಕವಾದ, ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ಗಳನ್ನ ಜಾರಿಗೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಮತ್ತೆ ಅರೆ ಅಲೆಮಾರಿ ಶವ ಸಂಸ್ಕಾರ ಮಾಡುವುದಕ್ಕೆ ಇದುವರೆಗೂ ಸ್ಮಶಾನದ ವ್ಯವಸ್ಥೆ ಇಲ್ಲ. ಬೀದಿಯಲ್ಲಿ ಎಣೆಗಳು ತೇಲಾಡುವಂತ ಪರಿಸ್ಥಿತಿ ಬಂದಿದೆ. ಅವರಿಗೆ ಶವ ಸಂಸ್ಕಾರ ಮಾಡುವುದಕ್ಕೆ ರುದ್ರಭೂಮಿಗಳಿಲ್ಲ. ಅರೆ ಅಲೆಮಾರಿಗಳಿಗೆ ಪ್ರತ್ಯೇಕವಾದ ರುದ್ರಭೂಮಿಗಳನ್ನ ಮಂಜೂರು ಮಾಡುವುದು ತಾಲೂಕುವಾರು, ಮತ್ತೆ ಎಲ್ಲಿ ಜಿಲ್ಲಾವಾರು, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ ಪ್ರತ್ಯೇಕವಾದ ವ್ಯವಸ್ಥೆಯನ್ನ ಈ ಸರ್ಕಾರ ಜಾರಿಗೆ ಮಾಡಬೇಕು. ಮತ್ತು NEP CET ಪರೀಕ್ಷೆಗಳಲ್ಲಿ, ಅಲೆಮಾರಿ ನೀಟ್ ಪರೀಕ್ಷೆಯಲ್ಲಿ ಮತ್ತು ವೈದ್ಯಕೀಯ ಪರೀಕ್ಷೆಗಳಲ್ಲಿ ಅರೆ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿರುವಂತ ಪ್ರಾಧಾನ್ಯತೆಯನ್ನ ಕೊಡೋದ್ರ ಮೂಲಕ ಬೇರೆಯವರಿಗೆ ಮೀಸಲಾತಿಯನ್ನ ಕೊಟ್ಟಿರಲ್ಲ, SC/STಗಳಿಗಿಂತ ಕಡಿಮೆ ಅಂಕಗಳನ್ನ ತೆಗೆದಂತ ವಿದ್ಯಾರ್ಥಿಗಳಿಗೆ ನೀಟಿನಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ನಮ್ಮೆಲ್ಲರ ಧರಣಿಯ ಇದು ಒಂದು ಬೇಡಿಕೆ ಆಗಿದೆ ಅನ್ನುವಂಥದ್ದು. ಮತ್ತೆ ಅರೆ ಅಲೆಮಾರಿ ಜನಾಂಗಗಳಿಗೆ, ಭೂ ರೈತರಿಗೆ 4 ಎಕರೆ ಅಂತ ನಿಗದಿ ಮಾಡಿದಿರಿ, 2 ಎಕರೆ ಅಂತ ನಿಗದಿ ಮಾಡಿದಿರಿ. ಏನು ಬೋರ್ ಕೊರ್ಸೋದಕ್ಕೆ? ಗಂಗಾ ಕಲ್ಯಾಣದಲ್ಲಿ 1 ಎಕರೆ, ಅರ್ಧ ಎಕರೆ ಮೇಲೆ ಯಾರಿಗಿರುತ್ತೋ 1 ಎಕರೆ ಯಾರಿಗಿರುತ್ತೆ ಅವರಿಗೆ ಗಂಗಾ ಕಲ್ಯಾಣ ಬೋರ್ಗಳನ್ನ ಕೊರೆಸಿಕೊಡುವಂತಹ ವ್ಯವಸ್ಥೆಯನ್ನ ತರಬೇಕು. ಅದನ್ನ ಸಡಿಲೀಕರಣ ಮಾಡಬೇಕು. 2 ಎಕರೆ ಅನ್ನುವಂಥದ್ದನ್ನ ಅರ್ಧ ಎಕರೆ, 1 ಎಕರೆ ಮತ್ತೆ 4 ಎಕರೆ ಇರುವಂತದ್ದು 5 ಎಕರೆಗೆ ವಿಸ್ತರಣೆ ಮಾಡೋದ್ರ ಮೂಲಕ ಗಂಗಾ ಕಲ್ಯಾಣ ಯೋಜನೆಯನ್ನ ಪ್ರತಿಯೊಬ್ಬರಿಗೆ ಕೊಡುವುದರ ಮೂಲಕವಾಗಿ ಅದು ಏನಪ್ಪಾ ಅಂದ್ರೆ 70% ಏನಪ್ಪಾ ಅಂದ್ರೆ ಕುಲ ಕಸಬುಗಳಿಗೆ ಸಬ್ಸಿಡಿ ಕೊಡುವಂತದ್ದನ್ನ 95% ಸಬ್ಸಿಡಿಯನ್ನ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಈ ಅಗೋರಾತ್ರಿ ಧರಣಿಯ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಸೂಚಿಸುವುದರ ಮೂಲಕವಾಗಿ ನಾವೆಲ್ಲರೂ ಈ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ನ್ಯಾಯ ನಿಷ್ಠೂರಿ ದಾಕ್ಷಣ್ಯ ಪರನಾನಲ್ಲ, ಲೋಕ ವಿರೋಧಿ ಶರಣನಾರಿಗೂ ಅಂಜುವನಲ್ಲ, ಕೂಡಲ ಸಂಗಮ ದೇವ ರಾಜತೇಜದಲ್ಲಿಪ್ಪನಾಗಿ ಅನ್ನುವಂಥ ಮಾತನ್ನ ಹೇಳ್ತಾ
ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಶರಣು ಶರಣಾರ್ಥಿ. ಗೌರವ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾತನಾಡಿ 46 ಜಾತಿ ಜನಾಂಗಗಳ ಅಲೆಮಾರಿ ಅರೆ ಅಲೆಮಾರಿಗಳ ಬದುಕಿಗೊಂದು ಸರಿಯಾದ ವ್ಯವಸ್ಥೆ ಆಗಬೇಕು, ಅವರ ಮಕ್ಕಳು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎನ್ನುವ ಉದ್ದೇಶದೊಂದಿಗೆ ಈ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಇದಕ್ಕೆ ಸರಿಯಾಗಿ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ಮಾಡುವುದಾಗಿ ತಿಳಿಸಿದರು. ಕೇಂದ್ರ ಸ್ಥಾನವಾಗಿರತಕ್ಕಂಥ ಈ ಫ್ರೀಡಂ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿಯನ್ನ ಮಾಡುವುದಂತ ನಿಶ್ಚಯ ಮಾಡಿ ಇವತ್ತು ಮತ್ತು ನಾಳೆ ಮಧ್ಯಾಹ್ನದವರೆಗೆ ಈ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನು ವಿನಂತಿಸುವುದೇನು ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ನಾವು ಏನು BS ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿದ್ದಂತಹ 46 ಜಾತಿ ಜನಾಂಗಗಳನ್ನು ಪ್ರತ್ಯೇಕ ಮಾಡಿ ಆ ಒಂದು ಜಾತಿ ಜನಾಂಗಕ್ಕೆ ಒಂದು ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಸಮಾಜದವರು ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು, ಅವರು ಕೂಡ ಒಂದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ನಿಗಮವನ್ನು ಸ್ಥಾಪನೆ ಮಾಡಿ ನಮ್ಮನ್ನ ಈ ನಿಗಮಕ್ಕೆ ಪ್ರಥಮ ಅಧ್ಯಕ್ಷರನ್ನಾಗ ಮಾಡಿ 1 ವರ್ಷ 6 ತಿಂಗಳು ನನಗೆ ಈ ಒಂದು ಜನಾಂಗದ ಒಂದು ಅಳಿವ ಸೇವೆಯನ್ನು ಮಾಡತಕ್ಕಂಥ ಅವಕಾಶವನ್ನು ನನಗೆ ಲಭಿಸಿತು. ಈ ಒಂದು ನಿಗಮದ ಅಧ್ಯಕ್ಷನಾಗಿರೋದ್ರಿಂದ ಆದ್ರಿಂದ ಮಾತ್ರ ನನಗೆ ಇವತ್ತು ನಿಮ್ಮೆಲ್ಲರ ಈ 46 ಜಾತಿ ಜನಾಂಗದ ನನ್ನ ಬಂಧುಗಳ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲವೂ ಕೂಡ ನನಗೆ ಸಿಗಲಿಕ್ಕೆ ಸಾಧ್ಯತೆ ಆಯಿತು. ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಾನು ಈ ಅಲೆಮಾರಿ ಜನಾಂಗದವನು ಆಗಿರದೇ ಇರುವುದರಿಂದ ಈ ಸಮಾಜದ ಜಾತಿ ಜನಾಂಗ, ಅವರ ಕುಲಕಸುಬು, ಅವರ ಭಾಷೆ, ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರ ಇದೆಲ್ಲವನ್ನು ಕೂಡ ಒಟ್ಟು ಅವರ ಸ್ಥಿತಿಗತಿಯನ್ನು ತಿಳಿಬೇಕು ಅಂತೇಳಿ ನಾನು ಜಿಲ್ಲಾ ಪ್ರವಾಸವನ್ನು ಮಾಡಿದ್ದು. ಆ ಜಿಲ್ಲಾ ಪ್ರವಾಸವನ್ನು ಮಾಡಿದಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡಂಥ ಸತ್ಯ ಏನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಕೂಡ ಈ ರೀತಿಯಾದ ಆ ಕಡೆ ಗುಡಿಸಲು ಅಲ್ಲ, ಈ ಕಡೆ ಡೇರನೂ ಅಲ್ಲ, ಒಂದು ರೀತಿಯಾದ ಶೋಚನೀಯ ರೀತಿಯಲ್ಲಿ ಒಂದು ವಾಸಸ್ಥಾನವನ್ನು ಮಾಡಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಆ ಒಂದು ವಾಸ ಜೀವನ ಇದೆಯಲ್ಲ, ಇದು ನನಗೆ ಅಯ್ಯೋ ಎಂಬ ಕಂಡಂಥ ಭಾವನೆ. ನಾನು ಈ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಮನಗಂಡು ಈ ಸಮಾಜದ ಒಂದು ಧ್ವನಿಯಾಗಿ ನಿಲ್ಲಬೇಕು. ಈ ಸಮಾಜದವರ ಜೊತೆ ನಾನು ಯಾವತ್ತೂ ಕೂಡ ನಾನು ಹೇಳುವಂಥ ಮಾತು ಏನು ಅಂತ ಹೇಳಿದ್ರೆ, ಉಳ್ಳವರ ಜೊತೆ ಬೇಕಾದಷ್ಟು ಜನ ಇರ್ತಾರೆ, ಉಳ್ಳವರ ಜೊತೆ ಬೇಕಾದಷ್ಟು ಜನ ಇರ್ತಾರೆ, ಇಲ್ಲದವರ ಜೊತೆ ಯಾರೂ ಇರುವಂಥದ್ದಲ್ಲ. ಹಾಗೆ ನಾನು ಯಾವತ್ತೂ ಕೂಡ ಇಲ್ಲದವರ ಜೊತೆ ಇರುವವನು. ಅದಕ್ಕೆ ಬೇಕಾಗಿ ಈ ಸಮಾಜಕ್ಕೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತೇಳಿ ನಾವು ಸ್ಥಾಪನೆ ಮಾಡಿದಂಥ ಸಂಸ್ಥೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಈ ಹಿಂದುಳಿದ ವರ್ಗ ಪ್ರವರ್ಗ 1ರ ಜನಾಂಗಗಳ ಒಕ್ಕೂಟ. ಈ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿ ನಮಗೆ 4 ವರ್ಷ ಆದ್ರೂ ಕೂಡ ಇವತ್ತು ನಮಗೆ ಈ ಜನಾಂಗದಲ್ಲಿ ಇರತಕ್ಕಂಥ ನಾನು ಕಂಡುಕೊಂಡಂತಹ ಎಲ್ಲ ಆ ವ್ಯವಸ್ಥೆಯನ್ನು ಸಮಾಜಕ್ಕೆ ಜೊತೆಗೆ ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬಂದದ್ದು. ಅದರ ಒಟ್ಟಿಗೆ ನಾವು ಆ ಸಮಾಜದಲ್ಲಿರ್ತಕ್ಕಂಥ ಸಾಧಕರನ್ನು ಸನ್ಮಾನಿಸಿದ್ದೇವೆ, ಆ ಸಮಾಜದಲ್ಲಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹಕವಾಗಿ ಪ್ರತಿಭಾ ಪುರಸ್ಕಾರವನ್ನು ನೀಡಿದ್ದೇವೆ, ಸಾಧಕರತ್ನ ಪ್ರಶಸ್ತಿಯನ್ನು ಮಾಡಿದ್ದೇವೆ. ಇವಳಿರತಕ್ಕಂಥ ಪ್ರತಿಭೆ ಏನಿದೆ, ಬಹಳಷ್ಟು ಪ್ರತಿಭಾನ್ವಿತರು ಆ ಏನು 4 ಕಂಬಗಳನ್ನು ಹಾಕಿಕೊಂಡು ಒಂದು ತಗಡು ಸುಟ್ಟನ್ನು ಹಾಕೊಂಡು ಮೇಲುಗಡೆ ಕೌದಿಯ ಹೊದಿಕೆಯನ್ನು ಹಾಕೊಂಡು ಜೀವನ ಸಾಗಿಸಿದ್ರು ಕೂಡ ಆ ಅಂತ ವ್ಯವಸ್ಥೆ ಒಳಗಡೆ ಎಂತೆಂಥ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ, ಎಂತೆಂಥ ಪ್ರತಿಭಾನ್ವಿತ ಮಕ್ಕಳಿದ್ದಾರೆ. ಇವತ್ತು ತಿಮ್ಮಪ್ಪ ನಮ್ಮ ಅಂಬಾಜಿ ಸುಗತೇಕರ್, ತಿಪ್ಪಣ್ಣ ಅಂಬಾಜಿ ಸುಗತೇಕರ್ ಅವರು ನಮ್ಮ ಮುಂದೆ ಇದ್ದಾರೆ. ಪಾಪ ಅವರ ಹಿರಿಯರು ಎಷ್ಟು ಕಷ್ಟವಾಗಿ ಆ ಗೋಂದಲಿ ಜನಾಂಗದ ಇರತಕ್ಕಂಥ ಕಲಾವಂತಿಕೆಯನ್ನ ಸಮಾಜಕ್ಕೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಅಣ್ಣ ವೆಂಕಪ್ಪ ಅಂಬಾಜಿ ಸುಗತೇಕರಿಗೆ ಮೊನ್ನೆ ರಾಷ್ಟ್ರಪತಿ ಗೌರವ ಸಿಕ್ಕಿದೆ. ನಾವು ಅವರನ್ನು ದಾವಣಗೆರೆಯ ಕಾರ್ಯಕ್ರಮದಲ್ಲಿ ಅಭಿನಂದನೆ ಮಾಡ್ತೇವೆ. ಆದರೆ ಆ ಕಡೆ ಅಂಜನಪ್ಪ ಇದ್ದಾನೆ, ನಮ್ಮವರೇ ಅಂಜನಪ್ಪ, ಎಂಥ ಭಜನೆ ಕೇಳುವಾಗಲೇ ಬಹಳ ಖುಷಿ ಆಗ್ತದೆ. ಈ ರೀತಿಯಾದ ಬಹಳಷ್ಟು ಪ್ರತಿಭಾನ್ವಿತರು ಈ ಸಮಾಜದಲ್ಲಿದ್ದಾರೆ. ಇದು ಸಮಾಜಕ್ಕೆ ತಿಳಿಬೇಕು, ಸರ್ಕಾರ ಇವರ ಗಮನಕ್ಕೆ ಚೆಲ್ಲಬೇಕು ಅಂತೇಳಿ ನಾವು ಅಲೆಮಾರಿ ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಥಿಕ ಕಲೋತ್ಸವ ಅಂತ ಪ್ರತಿ ವರ್ಷ ಮಾಡ್ತೇವೆ.
ಇನ್ನು ಬರುವ ವರ್ಷ ನಾವು ಘೋಷಣೆ ಮಾಡಿದ್ದೇವೆ ದಾವಣಗೆರೆಯಲ್ಲಿ, ನೀವೆಲ್ಲರೂ ಕೂಡ ಅದಕ್ಕೆ ಸಾಕ್ಷಿ ಆಗ್ಬೇಕು. ಹುಬ್ಬಳ್ಳಿಯಲ್ಲಿ ಬರುವ ವರ್ಷ ನಾವು ಅದನ್ನು ಮಾಡ್ಲಿಕ್ಕಿದ್ದೇವೆ, ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದರ ಜೊತೆಗೆ ಇವತ್ತು ಮಾಡತಕ್ಕಂಥ ಈ ಅಹೋರಾತ್ರಿ ಧರಣಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಸಂಬಂಧಪಟ್ಟ ಸಚಿವರಿಗೆ ಇದು ಮುಟ್ಟುವ ರೀತಿಯಲ್ಲಿ ಆಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಾಳೆ ಸಂಜೆ 4 ಗಂಟೆಗೆ ನಮ್ಮ ಧರಣಿ ಮುಕ್ತಾಯಗೊಳ್ಳುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಲಿಕ್ಕಿದ್ದೇವೆ. ಒಂದು ವೇಳೆ ಸರ್ಕಾರ ಇನ್ನೂ ಕೂಡ ತನ್ನ ಮೊಂಡುತನವನ್ನು ಪ್ರದರ್ಶನ ಮಾಡಿ ಅಲೆಮಾರಿ ಜನಾಂಗದಗಳ ಕಡೆ ನೋಡದೇ ಇದ್ರೆ ಮುಂದಿನ ದಿನಗಳನ್ನು ಯಾವ ರೀತಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾವೆಲ್ಲ ಹಿರಿಯರು ಪ್ರಮುಖ ಮುಖಂಡರು ಸೇರಿ ಕೂತು ಚರ್ಚೆ ಮಾಡೋದನ್ನು ಮಾಡಲಿಕ್ಕಿದ್ದೇವೆ. ನಾನು ಸರ್ಕಾರ ವಿನಂತಿ ಮಾಡ್ತೇವೆ, ನಾವೇನು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ ಆ ಬೇಡಿಕೆಗಳನ್ನು ತತ್ಕ್ಷಣ ಈಡೇರಿಸಬೇಕು ಅಂತೇಳಿ ಆದಷ್ಟು ಬೇಗ ಮನವಿಯನ್ನು ಮಾಡ್ತಾ, ಆದರೆ ನಮ್ಮ ಮನಸ್ಸಿನಲ್ಲಿದೆ ನಾವೆಲ್ಲರೂ ಕೂಡ ಈ ಜಾಗದಲ್ಲಿ ಇಲ್ಲಿ ಇದ್ದು ಇಲ್ಲೇ ಮಲಗಿ ನಾಳೆ ಬೆಳಿಗ್ಗೆ ಮತ್ತೆ ನಾವು ಹೋರಾಟವನ್ನು ಪ್ರಾರಂಭ ಮಾಡಿ ಸಾಯಂಕಾಲ 4 ಗಂಟೆಗೆ ಇದರ ಸಮಾರೋಪ ಸಮಾರಂಭ ಆಗ್ತದೆ. ಆ ಬಳಿಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿ ಕೊಡುವಂಥ ಕೆಲಸ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಬೇಕು ಅಂತೇಳಿ ವಿನಯಪೂರ್ವಕವಾಗಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ. ನಮ್ಮ ಅಲೆಮಾರಿ ಜನಾಂಗದವರು, ನಾನು ಅಲೆಮಾರಿ ಜನಾಂಗದ ಅಲ್ಲದನ್ನು ಕೂಡ ಈಗ ನಾನು ನಿಮ್ಮ ಜೊತೆ ಸೇರಿಬಿಟ್ಟಿದ್ದೇನೆ. ನಾನು ಕೂಡ ಅಲೆಮಾರಿ ಜನಾಂಗಕ್ಕೆ ಸೇರಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಅವರ ಕಷ್ಟಗಳನ್ನು ನಾನು ಬಹಳ ಸಮೀಪವಾಗಿ ನೋಡಿದವ. ಅವರ ಕಷ್ಟಗಳನ್ನು ಇಲ್ಲಿ ಕೂತವರು ಸ್ವಲ್ಪ ಸ್ಥಿತಿವಂತರು ಇರಬಹುದು. ಆ ಕಡೆಯಿಂದ ನಮ್ಮ ನಾರಾಯಣ ಸ್ವಾಮಿ ಅವರಿದ್ದಾರೆ, ಮೂಡ್ಲಿ ಗಿರೀಶನ್ನ ಇದ್ದಾರೆ, ನಮ್ಮ ಹಿರಿಯ ಚೇತನ ಬಿ ಎನ್ ನಾರಾಯಣ ಸ್ವಾಮಿ ಅವರು ಎಷ್ಟು ಒಂದು ಉತ್ಸಾಹದಿಂದ ನಾನೊಂದು ಫೋನ್ ಮಾಡಿದ್ರೆ ಸಾಕು, ಸರ್ ಬರ್ತೇನೆ ಅಂತೇಳಿ ಬಂದು ಅವರೊಂದು ಸಭೆಯಲ್ಲಿ ಕೂತ್ರೆ ಅವರ ಆಶೀರ್ವಾದವನ್ನು ನಾನು ಪಡೆದು ಸಭೆಯನ್ನು ಮುಂದುವರಿಸುವುದು. ಅಂತಹ ವ್ಯಕ್ತಿ ನಮ್ಮ ಜೊತೆ ಬೆಳಗಿನಿಂದ ಇದ್ದಾರೆ. ಈ ಕಡೆಯಿಂದ ಗೋಂದಲಿ ಸಮಾಜದ ಅಗ್ರಗಣ್ಯ ನಾಯಕರು ತುಕಾರಾಮ್ ಸುರೆ ಮಹಾರಾಜರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೋಗಿ ಸಮಾಜದ ಮುಖಂಡರು ನಮ್ಮ ಕೃಷ್ಣಯ್ಯ ಅಂಕದಕಟ್ಟೆ ಉಡುಪಿಯವರು ನಮ್ಮ ಜೊತೆ ಇದ್ದಾರೆ. ಈ ಕಡೆಯಿಂದ ನಮ್ಮ ಶಿವರಾಮ್ ಬಲೆಗಾರರವರು ನಮ್ಮ ಜೊತೆ ಇದ್ದಾರೆ. ಮಾಗಡಿ ಮಾರಪ್ಪಣ್ಣನವರು ಬಹಳ ಹೋರಾಟಗಾರರು, ದಂಬಿದಾಸ್ ಸಮಾಜದವರು ಅವರು ಇದ್ದಾರೆ. ಇಲ್ಲಿದ್ದವರೆಲ್ಲರ ಹೆಸರನ್ನು ನಾನು ಹೇಳಬಲ್ಲೆ, ಯಾಕೆ ಅಂತೇಳಿ ಎಲ್ಲರೂ ಕೂಡ ನನಗೆ ಬಹಳ ಪರಿಚಿತರು. ಆದ್ದರಿಂದ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲೂ ಕೂಡ ನಮ್ಮಿಂದ ಹಿಂದೆ ನಾವು ಸ್ವಲ್ಪ ಹಿಂದೆ ನೋಡಿದರೆ ಕೆಲವಾರು ಜನ ಇಲ್ಲೂ ಕೂಡ ಇದ್ದಾರೆ, ಅಷ್ಟು ಕಷ್ಟದವರು, ಭಾಳಷ್ಟು ಕಷ್ಟದವರು ಇಲ್ಲಿ ಕೂಡ ಬಂದಿದ್ದಾರೆ. ನಮ್ಮ ಹಿಂದೆ ಇರತಕ್ಕಂಥ ನಮ್ಮ ಜನರಿಗೆ ಸರ್ಕಾರ ಸಿಗತಕ್ಕಂಥ ಸೌಲಭ್ಯವನ್ನು ತೆಗೆಸಿಕೊಡಕ್ಕಂಥ ಕೆಲಸವನ್ನು ನಾವು ನೀವೆಲ್ಲ ಸೇರಿ ಮಾಡೋಣ. ಪ್ರತಿ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಈ ಸಂಘಟನೆಯನ್ನು ಬಲಪಡಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಕಾರ ಮತ್ತೊಮ್ಮೆ ಯಾಚಿಸ್ತಾ ನಾಳೆಯವರೆಗೆ ನೀವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ಜಂಟಿ ನಿರ್ದೇಶಕ ಜಗದೀಶ್ ಕುಮಾರ್ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಅಲೆಮಾರಿ ಒಕ್ಕೂಟದ ಮನವಿಯನ್ನು ಸ್ವೀಕರಿಸಿ ಸಮಸ್ಯೆಗಳ ಸೂಕ್ತ ಪರಿಹಾರಕ್ಕೆ ಪ್ರಯತ್ನಿಸುವುದಾಗಿ ಭರವಸೆ ನೀಡಿದರು. ನಮ್ಮ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅಲೆಮಾರಿ ಹಿಂದುಳಿದ ವರ್ಗಗಳ ಪ್ರಮುಖ ಜನಾಂಗಗಳ ಒಕ್ಕೂಟದ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು, ನಮ್ಮ ರಾಜ್ಯದ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಸರ್ಕಾರಿ ಜಾಗದಲ್ಲಿ ಸುಮಾರು 10 ವರ್ಷಗಳಿಂದ ಮೇಲ್ಪಟ್ಟು ಗುಡಿಸಲು, ಡೇರೆ, ಟೆಂಟ್ ಹಾಕಿಕೊಂಡು ವಾಸಿಸುತ್ತಿರುವ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ಆ ಜಾಗವನ್ನು ಅವರ ಹೆಸರಿಗೆ ಪಾಣಿ ಮತ್ತು ಪತ್ರವನ್ನು ನೀಡುವುದು. ಹಾಗೆ ಮತ್ತೊಂದು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರಿಗೆ ವಾಸಿಸುತ್ತಿರುವ ನಮ್ಮ ರಾಜ್ಯದ ಜಿಲ್ಲೆಗಳಲ್ಲಿ ಅಲೆಮಾರಿ ಸಮುದಾಯದ ಭವನಗಳನ್ನು ನಿರ್ಮಿಸತಕ್ಕಂಥದ್ದು. ಹಾಗೆ ಅಲೆಮಾರಿ ಮಕ್ಕಳಿಗೆ ಪ್ರತಿ ಜಿಲ್ಲೆಯಲ್ಲಿ ವಸತಿ ಶಾಲೆಯನ್ನು ತೆರೆಯುವುದು. ಹಾಗೆ ಪ್ರತಿಷ್ಠಿತ ಶಾಲೆಗೆ, ಕಾಲೇಜುಗಳಲ್ಲಿ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಯಾವುದೇ ತಾರತಮ್ಯ ನೀಡದೆ ಹಾಗೂ ಉಚಿತವಾಗಿ ಪ್ರವೇಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು. ಹಾಗೆ ಮತ್ತೊಂದು ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನು ಈ ಕೂಡಲೇ ತಾವುಗಳು ನೇಮಕ ಮಾಡಬೇಕು, ಹೆಚ್ಚಿನ ಅನುದಾನವನ್ನು ನೀಡಬೇಕು. ಈ ನಿಗಮದಲ್ಲಿ ಅಲೆಮಾರಿ ಜನರಿಗೆ ಬೇಕಾದ ಭೂ ಖರೀದಿ, ಗಂಗಾ ಕಲ್ಯಾಣ, ನೇರ ಸಹಾಯ ಮುಂತಾದ ಹೆಚ್ಚಿನ ಯೋಜನೆಗಳನ್ನು ನಿರ್ಧರಿಸಿ ಅನುಷ್ಠಾನಗೊಳಿಸಬೇಕು. ಹಾಗೆ ನೀಟ್ ಮತ್ತು ಸಿಇಟಿ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ವಿದ್ಯಾರ್ಥಿಗಳಿಗೆ ನೀಡುವಂತಹ ಮಾನದಂಡವನ್ನೇ ಅಲೆಮಾರಿ ಸಮುದಾಯಗಳಿಗೂ ಸಹ ನೀಡಬೇಕು. ಹಾಗೆ ಸರ್ಕಾರ ಮತ್ತು ಅರೆ ಅಲೆಮಾರಿ ಆಯೋಗವನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು. ನಮ್ಮ ಅಲೆಮಾರಿ ಜನಾಂಗದಲ್ಲಿ ಬರುವ 46 ಜಾತಿಗಳ ಕುಲಶಾಸ್ತ್ರ ಅಧ್ಯಯನವನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕು. ಹಾಗೆ
ಅಲೆಮಾರಿ ಮತ್ತು ಅರೆಅಲೆಮಾರಿ ವಿದ್ಯಾರ್ಥಿಗಳ ಉನ್ನತ ವಿದ್ಯಾಭ್ಯಾಸ ಶಿಕ್ಷಣ ಸಾಲಕ್ಕಾಗಿ ಇರುವಂತಹ ಮಾನದಂಡದ ಜಾಗತಿಕ ಅಂಕ ಶ್ರೇಣಿ ಸಾವಿರ ನಿರ್ಣಯಗಳನ್ನು ಹೊಂದಬೇಕು. ಹಾಗೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಯಾವುದೇ ಜಾಗತಿಕ ಅಂಕ ನಿರ್ಧರಿಸದೆ ವಿದೇಶಿ ಶಿಕ್ಷಣ ಸಾಲ ನೀಡಬೇಕು. ಹಾಗೆ ಅರೆಅಲೆಮಾರಿ ಜನರಿಗೆ ನೀಡುವಂತಹ ಜಾತಿ ಆದಾಯ ಮತ್ತು ಮರಣ ಪ್ರಮಾಣ ಪತ್ರ ನೀಡುವಾಗ ಅಧಿಕಾರಿ ವರ್ಗದವರು ನಮ್ಮವರನ್ನು ಸತಾಯಿಸದೆ ಸರಿಯಾದ ಸಮಯಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಕೊಡಬೇಕು. ಹಾಗೆ ಅರೆಅಲೆಮಾರಿ ಫಲಾನುಭವಿಗಳಿಗೆ ಭೂ ಖರೀದಿ ಯೋಜನೆಯಲ್ಲಿ ಮಂಜೂರಾದ ಸಾಲಕ್ಕೆ 25% ಸಬ್ಸಿಡಿ ಒದಗಿಸಬೇಕು. ಅರೆಅಲೆಮಾರಿ ಜನಾಂಗದ ಜನರಿಗೆ ವೃದ್ಧಾಪ್ಯ ವೇತನ, ಅಂಗವಿಕಲರಿಗೆ ಅನಾಥರಿಗೆ 2,000 ರೂಗಳ ಮಾಸಾಸನ ಮಂಜೂರುಗೊಳಿಸಬೇಕು. ಹಾಗೆ ಅರೆಅಲೆಮಾರಿ ಕುಟುಂಬಗಳಿಗೆ ತಲಾ 1 ಹೆಕ್ಟೇರ್ನಂತೆ ಆಯಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಲಭ್ಯವಿರುವ ಸರ್ಕಾರಿ ಜಮೀನು ಮಂಜೂರು ಮಾಡಬೇಕು. ಕಲ್ಯಾಣ ಕರ್ನಾಟಕ ಅರೆಅಲೆಮಾರಿ ಜನಾಂಗಗಳ ಅಭಿವೃದ್ಧಿಗಾಗಿ ಈ ಯೋಜನೆಗಳಲ್ಲಿ ವಾರ್ಷಿಕವಾಗಿ 500 ಕೋಟಿ ಅನುದಾನವನ್ನು ಒದಗಿಸಬೇಕು. ಅರೆಅಲೆಮಾರಿ ಜನಾಂಗದವರಿಗೆ ಸರ್ಕಾರದ ವಿವಿಧ ನೇಮಕಾತಿಯಲ್ಲಿ ವಿಶೇಷ ಮೀಸಲಾತಿ ನೀಡಬೇಕು. ಅಲೆಮಾರಿ ಕಲಾವಿದರಿಗೆ ಮಾಸಾಸನ ಮಂಜೂರು ಮಾಡಬೇಕು. ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗದಲ್ಲಿ ಅರೆಅಲೆಮಾರಿ ಜನಾಂಗಕ್ಕೆ 10% ಮೀಸಲಾತಿ ಕಲ್ಪಿಸಬೇಕು. ಸರ್ಕಾರದ ವಿವಿಧ ನೇಮಕಾತಿ ಪ್ರಾಧಿಕಾರ ಸಮಿತಿಗಳಲ್ಲಿ ಅರೆಅಲೆಮಾರಿ ಜನಾಂಗಗಳ ಓರ್ವರನ್ನು ನಮ್ಮ ನಿರ್ದೇಶಕರನ್ನಾಗಿ ಮಾಡಬೇಕೆಂದು ನಮ್ಮ ಒಕ್ಕೂಟದ ಗೌರವ ಅಧ್ಯಕ್ಷರು ಆಗಿರ್ತಕ್ಕಂಥ ರವೀಂದ್ರ ಶೆಟ್ಟಿ ಸರ್ ಅವರು ಅಧ್ಯಕ್ಷರು ಹಾಗೂ ಪರಮ ಪೂಜ್ಯರ ಸಮ್ಮುಖದಲ್ಲಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗುತ್ತದೆ. ಗೌರವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಿಮಗೆಲ್ಲ ಸರ್ಕಾರದ ಯೋಜನೆಯನ್ನ CM ಅವರು ಅನುದಾನವನ್ನು ಕೊಟ್ಟರೆ ಅದನ್ನೆಲ್ಲ ಅನುಷ್ಠಾನಗೊಳಿಸುವಂಥ ಕಾರ್ಯಾಂಗದ ಅಧಿಕಾರಿಯಾಗಿ ನಮ್ಮ ಜಗದೀಶ್ ರವರು ಇರುವಂಥದ್ದು. ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ, ಗಂಗಾ ಕಲ್ಯಾಣ ಯೋಜನೆ ಆಗಿರಲಿ, ನೇರ ಸಾಲ ಆಗಿರಲಿ, ನೀವೇನೇ ಸರ್ಕಾರಕ್ಕೆ ಹಾಕಿದ್ದನ್ನು ಇವರೇ ಅದನ್ನು ಸ್ಯಾಂಕ್ಷನ್ ಮಾಡಿ ನಿಮಗೆ ಕೊಡುವಂಥದ್ದು. ನೀವು ಯಾರೂ ನೋಡಿರೋದಿಲ್ಲ, ಈಗ ನೋಡ್ಕೊಳ್ರಿ, ಇವರೇ ಜಗದೀಶು ಅಂತ ಜಂಟಿ ಆಯುಕ್ತರು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದ ದೇವರಾಜ ಭವನದಲ್ಲಿ ಇರುವಂಥದ್ದು. ನೀವು ಯಾರೇ ಬಂದರೂ ಅಲ್ಲಿ ಗುಡಿಸ್ಲು ಹಾಕೊಳ್ಳೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಜನ ಅದ್ರ ಮುಂದಿರೋದು ಹೊರಗಡೆ ತಳ್ಳಿದ್ರು. ಜಗದೀಶ್ ಅವರು ಈ ಜನಾಂಗದ ಈ ಭಾಗದ ಜನಗಳು ಅವರಿಗೋಸ್ಕರ ಈ ಇಲಾಖೆ ಇದೆ ಇರಲಿ ಅಂತ ಡೈರಿಗಳನ್ನು ಸ್ವಲ್ಪ ದಿವಸ ಹಾಕಿಸಿ ಅವರಿಗೆ ನೆರವನ್ನು ಕೊಡೋದ್ರ ಮೂಲಕ ಆಶ್ರಯವನ್ನು ಮಾಡಿದ್ದಾರೆ. ನಿಮ್ದು ಏನೇ ಇರಲಿ, 2 ಎಕರೆ ನಾನು ಆಗಲೇ ಮಾತಾಡ್ಬೇಕಾರೆ ಹೇಳಿದ್ನಲ್ಲ, ಈಗ ಸಾಹೇಬ್ರ ಗಮನಕ್ಕೆ ತಂದೀವಿ. ಒಂದು ಜಾರಿಗೆ ಒಂದು ಅರ್ಜಿಯನ್ನು ಕೊಡಿ ಸ್ವಾಮೀಜಿ ಅಂತ ಒಂದು ಮಾತನ್ನು ಹೇಳಿದರು. ಈಗೇನು ಅರ್ಧ ಎಕರೆ 1 ಎಕರೆ ಇರೋರಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನು ಮಂಜೂರು ಮಾಡಿ ಅರೆಅಲೆಮಾರಿಗೆ ಅನ್ನುವಂಥದ್ದು, ಅದು ಅನುಷ್ಠಾನಕ್ಕೆ ತರುವಂಥದ್ದನ್ನು ನಾವು ಅರ್ಜಿ ಕೊಟ್ಟರೆ ನಮ್ಮ ರವೀಂದ್ರ ಶೆಟ್ಟಿ ಅವರು, ಪ್ರಕಾಶ್ ರವರು ಅಧ್ಯಕ್ಷರು, ಗೌರವ ಅಧ್ಯಕ್ಷರು ಮೂಲಕ ಅದನ್ನು ಅರ್ಜಿಯನ್ನು ಕೊಡ್ತೀವಿ ಅನ್ನುವಂಥದ್ದು ನಿಮ್ಮೆಲ್ಲರನ್ನ ಕುರಿತು ಮತ್ತು ಜಗದೀಶ್ ರವರು ನಿಮ್ಮ ಜೊತೆಗೆ ಮಾತಾಡ್ತಾರೆ ಅನ್ನುವಂಥದ್ದು ಈಗ ಅವರ ನುಡಿಗಳು. ಪೂಜ್ಯ ವನ್ಕಲ್ ಮಠದ ಸ್ವಾಮೀಜಿಗಳಾದ ಬಸವರಾಧ್ಯ ಸ್ವಾಮೀಜಿಯವರೇ, ರವೀಂದ್ರ ಶೆಟ್ಟಿಯವರೇ, ಪ್ರಕಾಶ್ ಅವರೇ, ಪ್ರತಾಪ್ ಕುಮಾರ್ ಅವರೇ, ಅಣ್ಣಪ್ಪ ಜಾಡರ್ ಅವರೇ, ನಾರಾಯಣ ಸ್ವಾಮಿ ಅವರೇ, ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ ಹಾಗೂ ನನ್ನ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂಥ ನನ್ನ ಅಲೆಮಾರಿ ಬಂಧುಗಳೇ, ನಾನು ಈ ಸಮುದಾಯಕ್ಕೆ ಸುಮಾರು 2017-18ರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಹಿಂದಿನ ಸರ್ಕಾರಗಳಲ್ಲಿ 100 ಕೋಟಿ ಅನುದಾನ ಕೊಡ್ತಾಯಿದ್ರು. ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ 100 ಕೋಟಿ ಅನುದಾನ ಕೊಡೋರು. ಅವತ್ತು ನಾವು ಮಾಡ್ತಿದ್ದ ಕಾರ್ಯಕ್ರಮಗಳೇನೇನು ಅಂದರೆ, ಹಟ್ಟಿಗಳಲ್ಲಿ ಗೊಲ್ರಟ್ಟಿಗಳಿರ್ಬೋದು ಅಥವಾ ಅಲೆಮಾರಿ ಕಾಲೋನಿಗಳಿರ್ಬೋದು, ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸುವಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ, ಕೃಷ್ಣ ಕುಟೀರ ಅಂತ ಮಾಡ್ತಾಯಿದ್ವಿ ಮುಂಚೆ, ಅದನ್ನು ಮಾಡ್ತಿದ್ವಿ. ಮತ್ತು ಹೌಸಿಂಗ್ ಸ್ಕೀಮು ಮುಂಚೆ ಬೆಳ್ಳ ಬೆಳಕು ಅಂತ ಒಂದು ಕಾರ್ಯಕ್ರಮ ಇತ್ತು 2002-3 ಆ ಟೈಮಲ್ಲಿ. ನಾವು ಇಲಾಖೆಗೆ ಬಂದು ಹೊಸದದು. ಅವಾಗೆಲ್ಲ ಒಂದು ಮನೆಗೆ 20,000 ರೂಪಾಯಿ 30,000 ರೂಪಾಯಿ ಕೊಡ್ತಿದ್ರು. ಅವಾಗ ಬೆಳ್ಳ ಬೆಳಕು ಕಾರ್ಯಕ್ರಮಗಳನ್ನ ನಾವು ಅಲೆಮಾರಿ ಕಾಲೋನಿಗಳಲ್ಲಿ ಮಾಡ್ತಿದ್ವಿ. ಅದು ಆಮೇಲೆ 1,20,000 ರೂಪಾಯಿ ಆಯಿತು, ನಮ್ಮ ರೆಗ್ಯುಲರ್ ಹೌಸಿಂಗ್ ಸ್ಕೀಮ್ ಥರ. ಆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಿದ್ವಿ. ನಂತರ ಏನಾಯಿತು, ಅಧಿಕಾರಿಗಳ ಅಸಡ್ ಏನೋ ಅಥವಾ ನಿರ್ಲಕ್ಷ್ಯ ಏನೋ ಗೊತ್ತಾಗಲಿಲ್ಲ, ಅನುದಾನ ತುಂಬ ಕಡಿಮೆ ಆಗ್ಬಿಡ್ತು.
ಅದು ಯಾವ್ಯಾವ ಕಾರಣಕ್ಕೆ ಅಂತ ನಾನು ಹೇಳೋದಕ್ಕೆ ಬರೋಲ್ಲ. ಅನುದಾನ ತುಂಬ ಕಡಿಮೆ ಆಯಿತು. ಸೊ ಬರೀ 2 ಕೋಟಿ ಅನುದಾನ ಇತ್ತು. ಈಗ ನಿಮ್ಮೆಲ್ಲರ ಹೋರಾಟದ ಫಲವಾಗಿ ಮತ್ತೆ 100 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಮತ್ತೆ ಹಳೆ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇದ್ರ ಜೊತೆಗೆ ಅಲೆಮಾರಿ ನಿಗಮಕ್ಕೆ ಏನು ಸ್ವಾಮೀಜಿ ಅವರು ಗಂಗಾ ಕಲ್ಯಾಣ ಎಲ್ಲ ಹೇಳ್ತಾ ಇದ್ದಲ್ಲ, ಹಿಂದೆ ಎಲ್ಲ 8 ಕೋಟಿ 10 ಕೋಟಿ ಕೊಡ್ತಾಯಿದ್ರು, ಈ ಸಲ 15 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ 17.5 ಕೋಟಿ ಕೊಟ್ಟಿದ್ದಾರೆ. 17.5 ಕೋಟಿ ಅನಿಸುತ್ತೆ, 17.5 18 ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದು ಅಷ್ಟು ಕೊಟ್ಟಿದ್ದಾರೆ. ಅದರಿಂದ ಈ ಸಲ ಅಲೆಮಾರಿ ಸಮುದಾಯದ ಅಭಿವೃದ್ಧಿಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಯಾವಾಗಲೂ ನನ್ನ ಮೋಟೋ ಏನು ಅಂದರೆ, ಹಿಂದುಳಿದ ವರ್ಗಗಳ ಸಮುದಾಯ ಉದ್ಧಾರ ಆಗಬೇಕು ಅಂದರೆ ಫಸ್ಟು ಕ್ಯಾಟಗರಿ 1, ಅದರಲ್ಲೂ ಅಲೆಮಾರಿ ಸಮುದಾಯ ಉದ್ಧಾರ ಆಗಬೇಕು. ನಾವು ನಮ್ಮ ಟಾರ್ಗೆಟ್ ಗ್ರೂಪ್ ಯಾವಾಗಲೂ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಹೈಯರ್ ಆಫೀಸರ್ಸ್ಗೂ ಹೇಳ್ತಾ ಇರ್ತೀನಿ, ಅಲೆಮಾರಿ ಸಮುದಾಯದವರು ಅಪ್ಲಿಫ್ಟ್ ಆದರೆ, ಅವರು ಎಜುಕೇಷನಲ್ಲಿ ಅವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರೆದ್ರೆ ಎಲ್ಲ ಹಿಂದುಳಿದ ವರ್ಗಗಳು ಮುಂದುವರಿತವೆ ಅಂತ. ಸೊ ನೀವು ಸುಮಾರು ಮನವಿಗಳನ್ನ ಕೊಟ್ಟಿದ್ದೀರಿ. ಆ ಮನವಿಗಳನ್ನ ಅಷ್ಟು ಪರಿಶೀಲನೆ ಮಾಡ್ತೀವಿ. ಅದನ್ನು ಎಷ್ಟನ್ನ ಈ ವರ್ಷ ಇನ್ಕಾರ್ಪೊರೇಟ್ ಮಾಡ್ಕೊತೀವಿ. ನಿಮ್ಮಿಂದನೂ ಸಹ ರಿಕ್ವಿಷನ್ನ ತೊಗೊಂಡು ಸರ್ಕಾರಕ್ಕೆ ಅದನ್ನು ಸಹ ನಾನು ಸಬ್ಮಿಟ್ ಮಾಡ್ತೀನಿ. ಅಷ್ಟನ್ನು ಮಾಡ್ಕೊತೀವಿ. ಜೊತೆಗೆ ಈ ವರ್ಷ 4 ಮತ್ತೆ ಅಲೆಮಾರಿ ಮುರಾರ್ಜಿ ಶಾಲೆಗಳಾಗ್ತಾಯಿದೆ 4 ಡಿವಿಷನ್ಗಳಲ್ಲಿ. ಸೊ ಅಲ್ಲಿ 75% ಅಲೆಮಾರಿ ಮಕ್ಕಳುಗಳಿಗೆ ಪ್ರವೇಶ ಕೊಡ್ತೀವಿ. ನಮ್ಮ ಉದ್ದೇಶ, ನಿಮ್ಮ ಲೀಡರ್ಸ್ ಬರೋರು ನಮ್ಮ ಆಫೀಸ್ಗೆ, ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಅಲೆಮಾರಿ ಮುರಾರ್ಜಿ ಶಾಲೆ ಆಗಬೇಕು ಅಂತ ನಮ್ಮ ಆಸೆಗಳು. ಇವಾಗ ಏನಾಗುತ್ತೆ ಅಂದರೆ, ಮಗುನ 1ನೇ ಕ್ಲಾಸಿಂದ ನಾವು ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸ್ಕೊಂಬಿಟ್ರೆ, ಅಂದರೆ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಸೇರಿಸ್ಕೊಂಡ್ರೆ ತಂದೆ ತಾಯಿಗಳ ಜೊತೆ ಬೆಳೆಯಲ್ಲ, ಒಂದಿಷ್ಟು ಅದೇ ವಾತಾವರಣದಲ್ಲಿ ಬೆಳೀತಾರೆ. ಇಲ್ಲಾಂದರೆ ನೀವು ನಿಮ್ಮ ಅಲ್ಲಂಡೆಗಳಿಗೆ ಆ ಮಕ್ಕಳನ್ನ ಕರ್ಕೊಂಡೋಗಿ ಅವ್ರಿಗೆ ಓದೋದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡಲ್ಲ. ಇವತ್ತು ನಮ್ಮ ಆಶ್ರಮ ಶಾಲೆಯಲ್ಲಿ ಬೆಳೆದಿರೋ ಮಕ್ಕಳು, ಮುರಾರ್ಜಿ ಶಾಲೆಯಲ್ಲಿ ಬೆಳೆದಿರೋ ಮಕ್ಕಳು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಜಾಯ್ನ್ ಆಗಿದ್ದಾರೆ, ಮೆಡಿಕಲ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಿ ನೀವು ನಿಮ್ಮ ಮನೆ ಪಕ್ಕದಲ್ಲಿ ಇಟ್ಕೊತೀರಿ, ನಿಮ್ಮದೇ ಕೆಲಸ ಕಾರ್ಯಗಳಿಗೆ ಬಳಸ್ಕೊತೀರಿ ಅವ್ರನ್ನ. ಯಾಕೆಂದ್ರೆ ನಾನು ರೈತರ ಮಗನೇ. ನಾವೆಲ್ಲ ಬರಬೇಕಾದ್ರೆ ಬೆಳಿಗ್ಗೆ ಏನೇನು ಕೆಲಸ ಮಾಡ್ಕೊಂಬರ್ಬೇಕಿತ್ತು ಅವೆಲ್ಲ ಮುಗಿಸ್ಕೊಂಡೇ ಶಾಲೆಗೆ ಬರ್ತಿದ್ವಿ. ಅದರಿಂದ ನಮ್ಮ ಥರನೇ ಮಾಡೋಕ್ಕೆ ಹೋಗ್ಬೇಡಿ. ಈಗೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದೆ, ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆಫೀಸರ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ಪೊಲಿಟಿಷಿಯನ್ಸ್ ರಿಕ್ವೆಸ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳುಗಳನ್ನ ಮುರಾರ್ಜಿ ಶಾಲೆಗಳಿಗೆ ಸೇರಿಸ್ಕೊಳ್ಳಿ. ಅದನ್ನು ಮಾಡಬೇಕಾಗತ್ತೆ ಸ್ವಾಮೀಜಿ. ಬಟ್ ಅದೇನಾಗುತ್ತೆ ಅಂದರೆ, ಪಾಪ್ಯುಲೇಷನ್ ವೈಸ್ ಹೋದಾಗ ಯಾವುದೋ ಒಂದು ಮಾನದಂಡ ಬೇಕೇ ಬೇಕಾಗತ್ತೆ. ಏಕೆಂದರೆ ಲಕ್ಷಾಂತರ ಮಕ್ಕಳುಗಳಿರ್ತಾರೆ ಎಲ್ಲ ಸಮುದಾಯದವ್ರು ಸೇರಿಸಿ. ನಮ್ಮಲ್ಲಿರೋ ಸಂಖ್ಯೆಗಳು, ಶಾಲೆಗಳ ಸಂಖ್ಯೆಗಳು ಕಡಿಮೆ ಇದ್ದಾವೆ. ಆವಾಗ ಯಾವುದೋ ಒಂದು ಮಾನದಂಡ ಇಟ್ಕೊಂಡು ಮಾಡಲೇಬೇಕಾಗತ್ತೆ ನಾವು. ಸೊ ಮುಂದಿನ ದಿನಗಳಲ್ಲಿ ಮಾಡ್ಕೋಬೋದು ಅದನ್ನು. ನನಗೇನು ಅಂದರೆ, ಪ್ರತಿಯೊಬ್ಬರೂ ಅಷ್ಟೇ ಮಕ್ಕಳುಗಳಿಗೆ ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ನಿಮ್ದು ಎಷ್ಟೇ ಕಷ್ಟ ಆಗಲಿ, ನೀವು ಕೂಲಿನಾರ ಮಾಡಿ, ಎಲ್ಲಾರ ಹೋಗಿ ರಾಜಕೀಯನಾರ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳುಗಳನ್ನ ನಿಮ್ಮ ಜೊತೆ ಅಂಟಿಸ್ಕೋಬೇಡಿ. ಫಸ್ಟ್ ಎಜುಕೇಷನ್ ಕೊಡಿಸಿ. ಅವನೊಂದು ಡಿಗ್ರಿ ಮಾಡ್ಕೊಂಡಾದ್ಮೇಲೆ ಅವ್ನ ಬುದ್ಧಿವಂತಿಕೆ ಅವನಿಗೆ ಬರುತ್ತೆ, ಅವನು ಆಮೇಲೆ ಜಾಬಿಗೆ ಸೇರ್ತಾನೆ. ಆಯ್ತಲ್ವಾ? ಅಷ್ಟನ್ನು ಹೇಳ್ತಾ, ನೀವೇನು ಮನವಿಗಳನ್ನ ಕೊಟ್ಟಿದ್ದೀರಿ, ಆ ಮನವಿನ ನಾನು ಪ್ರಾಮಾಣಿಕವಾಗಿ ನಮ್ಮ ಹೈಯರ್ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಸಚಿವರಿಗೆ ನಾನು ಅದನ್ನು ತಲುಪಿಸಿ ಇವನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು. ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಜಂಟಿ ನಿರ್ದೇಶಕರಾದಂಥ ಗೌರವಾನ್ವಿತ ಜಗದೀಶ್ ಕುಮಾರ್ ಅವರು ನಮ್ಮ ಈ ಒಂದು ಅಹೋರಾತ್ರಿ ಹೋರಾಟದ ಒಂದು ಜಾಗಕ್ಕೆ ಬಂದಿದ್ದಾರೆ. ನಾವು ಈಗಾಗಲೇ ಸರ್ಕಾರಕ್ಕೆ ಭಾಳಷ್ಟು ಮನವಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕೊಟ್ಟಿದ್ದೇವೆ. ಯಾವ ಬೇಡಿಕೆಗಳು ಕೂಡ ಈಡೇರಿಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ಈ ಒಂದು ಅಹೋರಾತ್ರಿ ಧರಣಿಯನ್ನು ಮಾಡಿದ್ದು. ಇವತ್ತು ಜಗದೀಶ್ ಕುಮಾರ್ ಅವರ ಕೈಯಲ್ಲಿ ನಾವು ಇವತ್ತು ಮನವಿಗಳನ್ನು ಕೊಟ್ಟಿದ್ದೇವೆ. ನಮಗೆ ವಿಶ್ವಾಸ ಇದೆ, ಸಂಬಂಧಪಟ್ಟಂತಹ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಲ್ಲಿ ಮನವಿಗಳನ್ನು ನೀಡುವುದರ ಮೂಲಕ ನಮ್ಮ ಏನು ಬೇಡಿಕೆಗಳುಂಟು ಆ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಜಗದೀಶ್ ಕುಮಾರ್ ಅವರು ಮಾಡ್ತಾರೆ ಅಂತ ವಿಶ್ವಾಸವನ್ನು ಇಟ್ಕೊಂಡು ಅವರಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ. ಪ್ರತಿಭಟನಾ ಧರಣಿಯ ಜೊತೆಗೆ ಅಲೆಮಾರಿ, ಅರೆ ಅಲೆಮಾರಿಗಳ ಪ್ರತಿಭಾ ಪ್ರದರ್ಶನ, ಕಲಾ ಪ್ರದರ್ಶನವು ಪ್ರತಿಭಟನಾ ವೇದಿಕೆಯಲ್ಲಿ ಅನಾವರಣಗೊಂಡಿತು. ಶ್ರೀನಿವಾಸ ಚೆಮಿಸೋಯನ್ನ ಆಶಪಾಶಗಳಲ್ಲಿ ಗಾಸಿ ಬಿದ್ದೆನೋ ರಂಗ, ಆಶಪಾಶಗಳಲ್ಲಿ
ಗಾಸಿ ಬಿಗೆನೋ ರಂಗ ದೋಷರವಿತ ಪರಮೇಶ ರಕ್ಷಿಸು ಎನ್ನ ದೋಷರವಿತ ಪರಮೇಶ ರಕ್ಷಿಸು ಎನ್ನ ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ತರಳ ಪ್ರಹ್ಲಾದನ ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ತರಳ ಪ್ರಹ್ಲಾದನ ಸರಳ ಭಕ್ತಿಗೆ ಮೆಚ್ಚಿ ದುರಳ ದೈತನ ಪಿಡೆದು ಕರಳ ಬಗಿದರಿ ದುರುಳ ದೈತನ ಪಿಡೆದು ಕರಳ ಬಗಿದರಿ ದಾಸನೆನಿಸೋ ನಿನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಶ್ರೀನಿವಾಸ ಕ್ಷಮಿಸೋ ಎನ್ನ ಸಾಹೇಬ 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 ಬಾಬಾ ಸಾಹೇಬ ಅಂದಗಾರ ಬಾಬಾ ಸಾಹೇಬ ನಿಮ್ಮ ಹೋರಾಟ ನಮಗೆಲ್ಲ ಸ್ಫೂರ್ತಿದಾಯಕವು ಅಂದದ ಭಾರತಕ್ಕೆ ಚಂದದ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ ಸಾಹೇಬ ನಿಮಗೆ ಶರಣೆಂದು ತಲೆಯ ಬಾಗುವೆವು ಸಾಹೇಬ ನಿಮಗೆ ಶರಣೆಂದು ನಾವು ನಮಿಸುವೆವು ಅಂದದ ಭಾರತಕ್ಕೆ ಚಂದದ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ ಸಾಹೇಬ ನಿಮಗೆ ಶರಣೆಂದು ತಲೆಯ ಬಾಗುವೆವು ಸಾಹೇಬ ನಿಮಗೆ ಶರಣೆಂದು ನಾವು ನಮಿಸುವೆವು ಜ್ಞಾನವಂತ ಬಾಬಾ ಸಾಹೇಬ ನಿಮ್ಮ ಜ್ಞಾನ ಜ್ಯೋತಿ ನಮಗೀಗ ಬೆಳಕು ತಂತಯ್ಯ ಜಿತಕ್ಕೋಗೋ ಜನಕ್ಕೆ ಅಕ್ಷರದ ಜ್ಯೋತಿ ಬೆಳಗಿ ಜಗಕ್ಕೆಲ್ಲ ಬೆಳಕು ಕೊಟ್ಟೋನೆ ಸಾಹೇಬ ನೀವು ಸಾಹೇಬ ನಿಮ್ಮ ಅಕ್ಷರದ ಅರಿವು ತಿಳಿತಯ್ಯ ಕಾಣದ ಕೈಲಾಸ ನಾ ನೋಡಿಲ್ಲ ಕಾಣದಿರುವ ದೇವರಿಗೆ ನಾ ಬಾಗಿಲ್ಲ ಕಣ್ಣೆದುರಿಗೆ ಕಾಣುವ ಕಾರುಣ್ಯಗೊಂಡಿರುವ ಸಮಾಜ ಕಟ್ಟುವ ಕಾರ್ಯ ನಿಷ್ಠೆಯಿಂದ ಮಾಡುವ ಕುರುಡರಿಗೆ ಕುಂಟರಿಗೆ ದೀನ ದಲಿತ ಮಕ್ಕಳಿಗೆ ಅನ್ನ ವಸ್ತ್ರ ವಿದ್ಯೆ ಕೊಡುವ ನಿಜ ಪರೋಪಕಾರಿ ಜ್ಞಾನಯೋಗಿ ಪಂಚಾಕ್ಷರಿ ಗುರು ಕೃಪಾ ಸವಾರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ഇരുളിಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ಮಳೆಯೋ ಬರುತ್ತಿಡಿಲೋ ನೀ ನಡೆಯುತ್ತಿರು ಅಂಗವಿಕಲವರಿಗೆ ಏನು ಮಾಡಿಲ್ಲ. ಯಾರು 2000 ಬಸ್ಸು ಫ್ರೀ, ನಿನಗೂ ಫ್ರೀ ನನಗೂ ಫ್ರೀ ಅಂದ್ಬಿಟ್ಟು ಮಾಡಿ ಉಣ್ಣಿಸ್ಬಿಟ್ಟು ನಮ್ಮನ್ನೆಲ್ಲ ಪಾವಾಡ ಗೆಲ್ಸ್ಬಿಟ್ಟು ಕಣ್ಣು ಕಾಲದವ್ರಿಗೆ ಪಾವಾಡ ಗೆಲ್ಸ್ಬಿಟ್ಟು ಕರ್ನಾಟಕ ಬರಬಾರ್ದಂಗೆ ಮಾಡಿಬಿಟ್ಟು ನಮಗೆಲ್ಲ ಟೋಪಿ ಹಾಕ್ಬಿಟ್ಟು ಅವರೆಲ್ಲ ಹೂನಾರ ಹಾಕ್ಕೊಂಡು ಮೇರದ ಆಡ್ತವ್ರೆ. ರಾತ್ರಿ ಪ್ರತಿಭಟನಾ ವೇದಿಕೆ ಮಂಟಪದಲ್ಲೇ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ಗೌರವಾಧ್ಯಕ್ಷ
ಕೆ ರವೀಂದ್ರ ಶೆಟ್ಟಿ, ಅಧ್ಯಕ್ಷ ಪ್ರಕಾಶ್ ಬೆಂಗಳೂರು, ಪ್ರಧಾನ ಕಾರ್ಯದರ್ಶಿ ಪ್ರತಾಪ್ ಚೋಗಿ ಸೇರಿದಂತೆ ಪ್ರಮುಖ ಮುಖಂಡರು ಧರಣಿಯನ್ನು 2ನೇ ದಿನ ಮಂಗಳವಾರಕ್ಕೂ ಮುಂದುವರಿಸಿದರು. 2ನೇ ದಿನವೂ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರಮುಖರು ತಮ್ಮ ಅನಿಸಿಕೆ ಬೇಡಿಕೆಗಳನ್ನು ಸಭೆಯಲ್ಲಿ ಮಂಡಿಸಿದರು. ಇವತ್ತು ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ನಮ್ಮಲ್ಲಿ ಗೆದ್ದಿರತಕ್ಕಂಥ 3 ಜನ MLAಗಳು ಶ್ರೀರಣ್ಣವರು, ನಾಗರಾಜ್ ಯಾದವ್ ಮತ್ತು ಧೀರಾಜ್, ಇವರು ಪಕ್ಷದ MLA ಆಗಿ ನಮ್ಮ ಒಕ್ಕೂಟದ ಜನ ಇವರಿಗೆ ಕಾಣಿಸ್ಲಿಲ್ವ ಅನ್ನೋದೊಂದು ಯೋಚನೆ ಆಗಿದೆ. ಅವರು ಏನೇ ಆಗಲಿ ನಮ್ಮ 46 ಒಕ್ಕೂಟ ಜನ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದು ಅವರಿಗೆ ಸ್ವಲ್ಪನೂ ಮಾನವೀಯತೆ ಇಲ್ವ ಅನ್ನೋದೊಂದನ್ನು ನಾವು ಹೇಳಬೇಕಾಗುತ್ತೆ. ಯಾಕೆ ಅಂದರೆ ಇವತ್ತು ಜನಾಂಗ ಬಿಟ್ಟು ಯಾವುದೋ ಒಂದು ಕಾರ್ಯವನ್ನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ನಾಗರಾಜಣ್ಣವರು, ಶ್ರೀರಣ್ಣವರು ಮುಖ್ಯಮಂತ್ರಿಯವರ ಕುರಿತು ಮಾತಾಡಬಹುದಾಗಿತ್ತು. ಯಾಕೆ ಅಂತಂದ್ರೆ ನಮ್ಮ ಜನಾಂಗ ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರು ಏನಾಗಿದ್ದಾರೆ, ಅವ್ರ ಆರೋಗ್ಯ ಚೆನ್ನಾಗಿತ್ತಾ ಅನ್ನೋದನ್ನ ಅವರಿಗೆ ಸ್ವಲ್ಪನೂ ಮಾನವೀಯತೆನೇ ಇಲ್ಲ. ಅವರಿಗೆ ನಮ್ಮ ಜನಾಂಗ ಬೇಕಾಗಿಲ್ಲ, ರಾಜಕೀಯ ಬೇಕಾದ ಮಾತ್ರ ಜನಾಂಗ ಬೇಕಾಗುತ್ತೆ ಅವರಿಗೆ. ಅದು ಬಿಟ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ನಾವು 46 ಜನಾಂಗ ಒಕ್ಕೂಟ ಒಗ್ಗೂಡಿ ನಾವು ಹೋರಾಟ ಮಾಡಬೇಕು. ಬಳ್ಳಾರಿ ಅವರೊಬ್ರು ಬಂದಿದ್ರು ನಿನ್ನೆ, ರಾಜೇಶ್ವರಮ್ಮ ಅಂತ. ಅವ್ರು ಬಂದು ಒಂದು 46 ಮನೆಗಳನ್ನ ನೇಮಕ ಮಾಡಿ ಹಕ್ಕುಪತ್ರಗಳನ್ನ ಕೊಡಿಸಿದ್ದಾರೆ. ಅವ್ರ ತರ ಮಹಿಳೆ ಒಬ್ಬರು ಒಂದ್ ಜಿಲ್ಲೆಗೆ ಒಬ್ಬರು ಹುಟ್ಟಿದ್ರು ಸಾಕು. ನಮ್ಮ ಜಿಲ್ಲೆಯಲ್ಲಿ ಇಂಥ ಮಹಿಳೆಯರ್ಗೆ ಯಾವುದೇ ತರ ಕಷ್ಟ ಬರಲ್ಲ. ಅದೇ ತರ ಪ್ರತಿ ಜಿಲ್ಲೆಯಲ್ಲೂ ಒಂದು ಮಹಿಳೆ ಅನ್ನೋದು ಎಚ್ಚೆತ್ಕೊಂಡು ಹೋದ್ರೆ ಮಾತ್ರ ನಾವು ಇಲ್ಲಿವರೆಗೂ ಬಂದು ಅಹೋರಾತ್ರಿ ಧರಣಿ ಅಂತ ನಮ್ಮ ಚಳ್ಳಕೆರೆ ತಾಲೂಕು ಭಾಗದಲ್ಲಿ ನಮ್ಮ ಸ್ವಂತ ಖರ್ಚಿಂದ ಗಾಡಿ ಮಾಡ್ತೀವಿ. ಗಾಡಿ ವ್ಯವಸ್ಥೆ ಸಮೇತ ನಾವು ನೋಡ್ಕೊಳ್ತಾ ಇದ್ರು ಕೂಡ ಕೆಲವಾರು ಜನ ಬರಲಿಲ್ಲ. ನಾವು ಬಹಳ ಬೇಜಾರಾಗ್ಬಿಡ್ತು. ಯಾಕಂದ್ರೆ ನಮ್ಮ ರವಿಂದ್ರ ಶೆಟ್ಟಿ ಅವರು ಚಿತ್ರದುರ್ಗ ಜಿಲ್ಲೆ ನಮ್ಮ ಜಿಲ್ಲೆಗೆ ಆಗಮಿಸಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮಗೆ ನೀವು ಬಂದು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸ್ಬೇಕು ಅಂತ ಅವ್ರಿಗೆ ನಮಗೆ ಹೇಳಿದ್ರು, ನಾವು ಮಾತು ಕೊಟ್ಟಿದ್ರು. ಬಟ್ ಏನಾಗಿದೆ ಅಂದ್ರೆ ಕೆಲವರೆಲ್ಲ ಸುಮ್ಮನೆ ಇಲ್ಲಿ ಮುಂದಿನ ಭವಿಷ್ಯ ಮಕ್ಕಳದ್ದು ಏನನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವಾಗ ದುಡಿಮೆ ಇವತ್ತಿನ ಮಾತ್ರ ನೋಡ್ತಾರೆ. ಅಲ್ಲಿಗೂ ಹೇಳಿದೆ ನಾನು, ನೀವು ಒಬ್ಬೊಬ್ಬರಿಗೆ 500 ರೂಪಾಯಿ ನಾನು ಕೊಡ್ತೀನಿ. ನಿನ್ನೆಯಿಂದ ಇಲ್ಲಿ ಕುತ್ಕೊಂಡು ನಾವೇನ್ ಧರಣಿ ಮಾಡ್ತಿದೀವೋ ಇಲ್ಲಿವರೆಗೂ ನಿನ್ನೆ 1000 ಜನ ಮೇಲೆ ಸೇರಿದ್ದಾರೆ ಎಲ್ಲರೂ. ಇವತ್ತು ಸ್ವಲ್ಪ ಇನ್ನು ಬರ್ತಿದ್ದಾರೆ. ಇನ್ನು ನಮ್ಮ ಮನವಿ ಕೊಡೋದಕ್ಕೆ ಇನ್ನು 3 ಗಂಟೆ ಕಾಲಾವಕಾಶ ಇದೆ. ಅಲ್ಲಿವರೆಗೂ ನಮ್ಮ ಕೂಗು ಅವ್ರಿಗೆ ಕೇಳಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಮತ್ತು ಗೌರವಾಧ್ಯಕ್ಷರು ಕಳೆದ ಸುಮಾರು 15 ದಿನಗಳಿಂದಲೂ ಸಹ ಇಲ್ಲಿ ತುಮಕೂರು ಜಿಲ್ಲೆ ಬಂದಿರ್ಬೋದು ಮತ್ತು ತಾಲೂಕಿಂದ ಬಂದಿರ್ಬೋದು, ರಾಯಚೂರು, ಚಿತ್ರದುರ್ಗ, ಮೈಸೂರು ಮತ್ತು ಯಾದಗಿರಿ ಮತ್ತು ಹಗರಿಬೊಮ್ಮನಹಳ್ಳಿ, ಬಳ್ಳಾರಿ, ಈ ಚಿಕ್ಕಬಳ್ಳಾಪುರ, ಈ ರೀತಿ ನಾವು ಹಲವಾರು ಜಿಲ್ಲೆಗಳಿಗೆ ನಾವು ಹಗಲು ರಾತ್ರಿ ಎನ್ನದೆ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತು ನಾವು ಇಡೀ ಬೆಳಿಗ್ಗೆ ಹಿಡಿದ್ರೆ ರಾತ್ರಿ ಗಂಟೆ ಪ್ರಯಾಣ ಮಾಡಿ ಆಯಾ ಜಿಲ್ಲೆಗೆ ನಾವು ತಲುಪಿ ಈ ನಮ್ಮ ಅಲೆಮಾರಿ ಜನಾಂಗಗಳ ಒಂದು ಜಾಗೃತಿ ಮೂಡಿಸುವಿಕೆಯನ್ನ ಮತ್ತೆ ನಾವು ಕೂಡ ಒಂದು ಮುನ್ನೆಚ್ಚರಿಕೆ ತಗೋಬೇಕು. ನಾವು ಯಾವತ್ತೂ ಕೂಡ ಅಲೆಮಾರಿಗಳಂತ ಹಿಂದೆ ಇರಬಾರ್ದು, ಮುಂದೆಯೂ ಸಹ ಬರಬೇಕು ಅಂತ ಬಹಳಷ್ಟು ನಾವು ಪ್ರಯತ್ನವನ್ನು ಮಾಡಿದ್ವು. ಈ ಒಂದು ಪ್ರಯತ್ನ ಮಾಡಲಿಕ್ಕೆ ಈ ಒಂದು ಅಲೆಮಾರಿಗಳು ಇಷ್ಟು ವರ್ಷಗಳ ತನಕ ನಾನೊಬ್ಬ ಅಲೆಮಾರಿ ಸಮುದಾಯದವನೇ, ದೊಂಬಿದಾಸ ಸಮುದಾಯವನ್ನಾದರೂ ಸಹ ನಾನು ಸುಮಾರು 40 ವರ್ಷಗಳಿಂದಲೂ ಸಹ ಈ ಒಂದು ಅಲೆಮಾರಿ ಸಮುದಾಯದಲ್ಲಿದ್ದು ನಮ್ಮ ಅಲೆಮಾರಿ ಜನಾಂಗವನ್ನ ಒಗ್ಗೂಡಿಸುವಿಕೆಯಲ್ಲಿ ಮತ್ತೆ ಇವ್ರನ್ನೆಲ್ಲರನ್ನು ಕೂಡ ಮುಖ್ಯ ವಾಹಿನಿಗೆ ತರುವಂತ ನಮ್ಮ ಅಲೆಮಾರಿಗಳಲ್ಲಿರ್ತಕ್ಕಂಥ ಯಾರೊಬ್ರು ಕೂಡ ಮುಖಂಡರು ಇರಲಿಲ್ಲ. ಇದೆಲ್ಲರಿಗೂ ಕೂಡ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ರೀತಿ ಬಲಾಢ್ಯರು ನಮ್ಮ ಅಲೆಮಾರಿಗಳಲ್ಲಿಲ್ಲ, ಒಂದು ಕಡೆ ಸೇರ್ತಕ್ಕಂಥವ್ರು ಇಲ್ಲ. ಇವತ್ತು ಯಾಕೆ ಆ ಅಲೆಮಾರಿಗಳನ್ನು ಪದಕ್ಕೆ ಹೇಳಬೇಕು ಅಂತಂದ್ರೆ
ಈ ಅಲೆಮಾರಿಗಳಂದ್ರೆ ಇವತ್ತು ಈ ಊರು, ನಾಳೆ ಇನ್ನೊಂದೂರು, ನಾಳಿದ್ದು ಮತ್ತೊಂದೂರು, ತಮ್ಮ ಜೀವನವನ್ನು ನಡೆಸಲಿಕ್ಕೆ ಈ ಸಾಗಾಟೆಯನ್ನು ಮಾಡ್ತಕ್ಕಂಥದ್ದೇ ಈ ಅಲೆಮಾರಿ ಅಂತಕ್ಕಂಥ ಈ ಒಂದು ಪದ ಬಂದಿರತಕ್ಕಂಥದ್ದು. ಈ ಪದವನ್ನು ನಾವು ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ, ನಾವೆಲ್ಲರೂ ಕೂಡ ಇವತ್ತು ಕೂಡ ನಾವೆಲ್ಲರೂ ಕೂಡ ಬಲಾಢ್ಯರಾಗಿದ್ದೇವೆ ಅಂತ ಸರ್ಕಾರಕ್ಕೆ ಒಂದು ನಮ್ಮ ಒಗ್ಗಟ್ಟು ಪ್ರದರ್ಶನವನ್ನು ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿಯಲ್ಲಿ ನಾವು ಬೃಹತ್ತಾದ ಸಂಖ್ಯೆಯಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಪ್ರತಿ ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಸಹ ನಾವು ಮನವಿ ಮಾಡಿಕೊಂಡಿದ್ದು. ಆ ಸಂದರ್ಭದಲ್ಲಿ ನಿನ್ನೆ ಸುಮಾರು 12:30 ಗಂಟೆ ಅಷ್ಟೊತ್ತಿಗೆ ಸುಮಾರು ಚಿಕ್ಕಬಳ್ಳಾಪುರದಿಂದ 2 ಬಸ್ಸು, 10 ಕಾರು, ಮತ್ತೆ ತುಮಕೂರಿನಲ್ಲಿಂದ 2 ಬಸ್ಸು, ಮೈಸೂರಿಂದ 1 ಬಸ್ಸು, ಬೃಹತ್ ಒಂದು TT, ಈ ರೀತಿ ಸುಮಾರು ಕೆಲವಾರು ಜಿಲ್ಲೆಗಳಿಂದ ಬೃಹತ್ ಸಂಖ್ಯೆಯಲ್ಲಿ ಬಂದು ಸೇರ್ತು. ನಾನು ನಿಜವಾಗ್ಲೂ ಇಷ್ಟು ಸಂಖ್ಯೆಯಲ್ಲಿ ನಾಳೆ ಮಧ್ಯಾಹ್ನವರೆಗೂ ಕೂಡ ಇದ್ರೆ ನಾವು ಏನು ಈ ಜಿಲ್ಲಾ ಪ್ರವಾಸಕ್ಕನ್ನ ಕೈಗೊಂಡು ಈ ಒಂದು ಕಷ್ಟಪಟ್ಟಿದ್ದಕ್ಕೆ ನಿಜವಾಗ್ಲೂ ಯಶಸ್ವಿ ಆಗ್ತಕ್ಕಂಥ ಈ ಕಾರ್ಯಕ್ರಮ ನಡೆಯುತ್ತೆ. ಸರ್ಕಾರಕ್ಕೂ ಕೂಡ ನಮ್ಮ ಜನಸಂಖ್ಯೆಯ ಬಲವನ್ನು ತೋರಿಸ್ತಕ್ಕಂಥ ಅವಕಾಶ ಆಗುತ್ತೆ ಅಂತ ಬಹಳಷ್ಟು ವಿಶ್ವಾಸವನ್ನು ಇಟ್ಟಿದ್ದೆ. ಮಧ್ಯಾಹ್ನದ ಹೊತ್ತಿಗೆ ಉಪಹಾರ ಆದ ನಂತರ ಎಲ್ಲ ನಾವು ಹಳ್ಳಿಗಳಿಂದ ಬಂದಿದ್ದೀವಿ ಸರ್, ಹಸು ಇದೆ, ನಾವು ಹಾಲು ಹಾಕಬೇಕಾಗಿದೆ, ನಾವು ಕೂಲಿ ಕೆಲಸ, ನಮ್ಮ ಮಕ್ಕಳಿದ್ದಾರೆ, ನಾವೆಲ್ಲರೂ ಕೂಡ ಹೋಗ್ಬೇಕಾಗತ್ತೆ, ನಾವು ಮನೆಯಲ್ಲಿ ಯಾರನ್ನೂ ಕೂಡ ಬಿಟ್ಟು ಬಂದಿಲ್ಲ ಅಂತ ಸುಮಾರು ಈ ಅಹವಾಲನ್ನ ಕೇಳಿ ಬಂದಾಗ ಸುಮಾರು ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ಹೋದರು. ಇದು ನಾನು ಅಕ್ಷರಶಃ ಸತ್ಯ. ಇವತ್ತು ಇಲ್ಲೂ ಸಹ ನೆರವೇರಿರ್ತಕ್ಕಂಥವ್ರು ನಿನ್ನೆಯಿಂದಲೂ ಸಹ ನಾವು ಏನು ಆ ದಿನನಿತ್ಯದ ಕೂಲಿಯನ್ನು ಮಾಡಿ ಆ ಕೂಲಿ ತಂದಂಥ ಹಣದಲ್ಲಿ ಜೀವನವನ್ನು ಸಾಗಿಸ್ತಕ್ಕಂಥ ಈ ನಮ್ಮ ಅಲೆಮಾರಿಗಳ ಜೀವನ ಅಂತ ನಾನು ಹೇಳ್ತೇನೆ. ಅದು ಖಂಡಿತ ಸತ್ಯ. ಇದು ಯಾರು ಗೊತ್ತಿದೆ? ಇದು ನಮ್ಮ ಅಲೆಮಾರಿ ಜನಾಂಗಗಳಿಗೆ ನಮ್ಮ ಏನು ನಾವು ದಿನನಿತ್ಯದ ಒಂದು ಕಷ್ಟಪಡ್ತೀವಿ ಆ ಸಂಗತಿ ನಮಗೆ ಗೊತ್ತಿದೆ ಅಷ್ಟೇ ಹೊರತು ಸರ್ಕಾರಕ್ಕೆ ಗೊತ್ತಿಲ್ಲ, ಮಂತ್ರಿಗಳಿಗೆ ಗೊತ್ತಿಲ್ಲ. ಅವರಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ, ಯಾವ ಒಂದು ಸಮುದಾಯ ಬಲಾಢ್ಯವಾಗಿದೆ, ಯಾವ ಒಂದು ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅವ್ರ ಕಡೆ ತಿರುಗಿ ನೋಡ್ತಕ್ಕಂಥದ್ದೇ ಅವರ ಕರ್ತವ್ಯ. ಇವತ್ತು ನಮ್ಮಲ್ಲಿ ಈ ಒಂದು ಅಲೆಮಾರಿಗಳ ಇಷ್ಟು ಸಂಖ್ಯೆಯಲ್ಲಿ ನಮಗೇನು ಮತ ಬೇಕಾಗಿಲ್ಲ. ನಮಗೆ ಈಡಿಗರ ಸಂಘ, ಒಕ್ಕಲಿಗರ ಸಂಘ, ಕುರುಬರ ಸಂಘ, ಲಿಂಗಾಯತ ಸಮುದಾಯ ಇವು ಬಲಾಢ್ಯರಾಗಿದ್ದಾರೆ, ಉತ್ತಮವಾಗಿದ್ದಾರೆ. ಇವರ ಮತ ಬಂದ್ರೆ ಸಾಕು, ನಾವೆಲ್ಲರೂ ಕೂಡ ಬರ್ತೇವೆ. ಒಂದು ಅಲ್ಪಸಂಖ್ಯಾತರದ್ದು ಬಂದ್ರೆ ಸಾಕು ಅನ್ನತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಇನ್ನೂ ಕೂಡ ಇವತ್ತಿನ ಸಂದರ್ಭವನ್ನು ನೆನೆಸ್ಕೊಂಡ್ರೆ ನಾವು ಇನ್ನೂ ಕೂಡ ಎಚ್ಚೆತ್ತದೇ ಹೋದ್ರೆ, ನಾವೆಲ್ಲರೂ ಕೂಡ ಸಂಘಟಿತರಾದರೆ ಹೋದ್ರೆ, ನಾವೆಲ್ಲರೂ ಕೂಡ ಬೃಹತ್ತಾಗಿ ಬೆಳಿಲಿಲ್ಲ ಅಂತಂದ್ರೆ ಇನ್ನ ನಾವು 10 ವರ್ಷಗಳಾದ್ರೂ ಸಹ ನಾವು ಯಾವುದೇ ಒಂದು ಸರ್ಕಾರದಿಂದ ಸವಲತ್ತನ್ನು ಪಡ್ಕೊಳ್ಳೋಕೆ ಆಗಲ್ಲ ಅಂತ ನಾನು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ನಾನು ಒಂದು ಸಂದರ್ಭದಲ್ಲಿ ಸಂತೋಷ ನಮ್ಮ ಅಲೆಮಾರಿಗಳಿಗೆ ಬೇಕಂತಂದ್ರೆ, ಈ ಅರೆ ಅಲೆಮಾರಿ ನಿಗಮ ದೇವರಾಜ ಅರಸು ನಿಗಮದಲ್ಲಿ ಒಳಗೊಂಡಿತ್ತು. ಈ ನಿಗಮವನ್ನ ಯಾರು ಕೂಡ ಬೇರ್ಪಡಿಸೋದಕ್ಕೆ ಬೇರೆ ಸರ್ಕಾರ ಆಗಿದ್ರೆ ಮಾಡ್ತಿರ್ಲಿಲ್ಲ. ಅವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪನವರು ಈ ಅಲೆಮಾರಿಗಳಿಗೆ ಸೇರ್ತಕ್ಕಂಥ ಪ್ರವರ್ಗ 1ಕ್ಕೆ ಸೇರ್ತಕ್ಕಂಥ ಈ ಸಮುದಾಯವನ್ನ ಪ್ರತ್ಯೇಕ ನಿಗಮವಾಗಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ನಾವೆಲ್ಲರೂ ಕೂಡ ಅಲೆಮಾರಿಗಳವರೆಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ನಾನು ಹೇಳ್ತೇನೆ. ಅವರು ಮಾಡಿಲ್ಲ ಅಂದ್ರೆ ಇವತ್ತು ಕೂಡ ನಾವು ಪ್ರತ್ಯೇಕ ನಿಗಮ ಆಗ್ತಿರ್ಲಿಲ್ಲ. ನೋಡಿ, ಆ ನಿಗಮ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ನಿಗಮಕ್ಕೆ ಪ್ರಥಮವಾಗಿ ಹೊಸದಾಗಿ ನೇಮಕ ಮಾಡಿರ್ತಕ್ಕಂಥ ಈ ನಿಗಮಕ್ಕೆ ಅಧ್ಯಕ್ಷರನ್ನ ಯಾರನ್ನು ಮಾಡಬೇಕು ಅಂತ ಗೊಂದಲ ಸೃಷ್ಟಿ ಆಯಿತು. ಆ ಅಧ್ಯಕ್ಷರನ್ನ ಮಾಡ್ತಕ್ಕಂಥ ಗೊಂದಲದಲ್ಲಿ ಹಲವಾರು ಈ 46 ಸಮುದಾಯಗಳಿರೋರನ್ನೇ ಕೂಡ ಈ ಸಮುದಾಯದಲ್ಲಿರೋರನ್ನೇ ಒಬ್ಬ ಅಧ್ಯಕ್ಷನ ಮಾಡಿ
ಅವ್ರನ್ನೇ ಒಂದು ನಿಗಮದ ಚೇರ್ಮನ್ ಅನ್ನ ಮಾಡಿ ಅಂತಕ್ಕಂಥ ಹಲವಾರು ಬೇಡಿಕೆಗಳು ಬಂದಾಗ ನೋಡಿ ಅವ್ರು ಒಂದೇ ಒಂದು ನಿರ್ಧಾರವನ್ನು ಪಡ್ಕೊಂಡಿದ್ದು ಇವತ್ತು ನಮ್ಮೆಲ್ಲರೂ ಕೂಡ ಅನುಕೂಲ ಆಗ್ತಕ್ಕಂಥ ಸಂದರ್ಭ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನು ಮಾಡಿದು ಅದು ನಮ್ಮ ಜೀವಿತಾವಧಿ ಜೀವನಾಂಶ ಸಿಗತಕ್ಕಂಥ ಒಂದು ಆ ನಿರ್ಧಾರವೇ ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಒಟ್ಟಾಗಿ ನಾವೆಲ್ಲರೂ ಒಂದಾಗಿ ನಾವೆಲ್ಲರೂ ತಮ್ಮ ತಮ್ಮ ಪರಿಚಯನ ಮಾಡಿಕೊಡ್ತಕ್ಕಂಥ ಅವಕಾಶ ಸಿಕ್ಕಿದ್ದು. ಆ ಅವಕಾಶ ಈ 46 ಜಾತಿಯಲ್ಲಿ ಇರ್ತಕ್ಕಂಥ ಉತ್ತಮ ಸಂಸ್ಕಾರದಲ್ಲಿ ಇರ್ತಕ್ಕಂಥವರು, ಉತ್ತಮ ಒಬ್ಬ ಜಾತಿಯಲ್ಲಿ ಇರ್ತಕ್ಕಂಥ ಅಲೆಮಾರಿಗಳಿಗೆ ಸಂಬಂಧಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಬಂಟ್ ಸಮುದಾಯದವ್ರನ್ನ ಅವತ್ತು ಮೊದಲ ಬಾರಿಗೆ ಮೊದಲನೇ ಚೇರ್ಮನ್ ಆಗಿ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದು ನಮ್ಮ ರವೀಂದ್ರ ಶೆಟ್ಟಿ ಅವ್ರನ್ನ. ನೋಡಿ ಅವತ್ತು ನಮ್ಗೆಲ್ಲರೂ ಕೂಡ ಗೊಂದಲ ಇತ್ತು. ನಮ್ಮ ಅಲೆಮಾರಿಗಳ ಬದುಕು, ಬವಣೆ, ಶಿಕ್ಷಣ, ನಮ್ಮ ಜೀವನ, ಇವರೊಂದು ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಸಮುದಾಯ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನಾವು ಅನ್ಕೊಳ್ತಾ ಇದ್ದೋ. ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ 2ನೇ ದಿನ ಧರಣಿಯ ವೇದಿಕೆಗೆ ಆಗಮಿಸಿ ಅಲೆಮಾರಿ ಅರೆ ಅಲೆಮಾರಿ ಒಕ್ಕೂಟದ ಬೇಡಿಕೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯಬೇಕು ಎಂದು ತನ್ನ ಬೆಂಬಲವನ್ನು ಸೂಚಿಸಿದರು. ಬಹಳ ಸಮಾಜದಲ್ಲಿ ಸುಮಾರು 7 ಕೋಟಿ ಜನ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಅಲೆಮಾರಿ ಬಹುಶಃ ಕನಿಷ್ಠ ಮಟ್ಟಿಗೆ ತಲುಪಿದೆ. ಅವ್ರು ಯಾರನ್ನು ಕೇಳೋರೆಲ್ಲ ಹೇಳೋರು ಮೊದಲೇ ಇಲ್ಲ. ನಾನು ಕಳೆದ ವಿಧಾನಸಭೆಯಲ್ಲಿ ಬಡ್ಜೆಟ್ ಚರ್ಚೆ ಮಾಡುವ ನಾನು ಮಾತಾಡಿದೆ. 4,500 ಕೋಟಿನ ನೀವು 67 ಲಕ್ಷಕ್ಕೆ ಕೊಟ್ಟಿದ್ದೀರಿ. 40 ಲಕ್ಷ ಇರ್ತಕ್ಕಂಥ ಅಲೆಮಾರಿಗಳಿಗೆ ಕೇವಲ 100 ಕೋಟಿ ಕೊಟ್ಟಿದ್ದೀರಿ. ಅದರ ಕೊನೆ ಪಕ್ಷ ಒಂದು 2,000 ಕೋಟಿ ಮಾಡಬೇಕು ಅಂತ. ಯಾಕೆಂದ್ರೆ ಇದು ಬಹಳ ಕನಿಷ್ಠವಾದಂಥ ಸಮಾಜ. ಹಾಗಾಗಿ ಅವರಿಗೆ ನಾವು ಸವಲತ್ತನ್ನು ಕೊಡಬೇಕು. ಕೇವಲ ಭಾಷಣ ಮಾಡಿ ಮನೆಗೆ ಹೋದ್ರೆ ಹೊಟ್ಟೆ ತುಂಬೋದಿಲ್ಲ. ಇಲ್ಲಿ ಸರ್ಕಾರಿ ಮೀಸಲಾತಿ ಕೆಲವು ಜನಕ್ಕಿದೆ, ಕೆಲವು ಜನಕ್ಕಿಲ್ಲ. ಎಲ್ಲರೂ ಸಹ ಗುರ್ಸ್ಬೇಕು. ಈಗ BCM ಮಾಡಿಬಿಟ್ಟಿದ್ದಾರೆ. ಯಾವುದು ನಮ್ಮ OBC BCM ಅದರಲ್ಲಿ ಯಾರ್ಯಾರು ಬರ್ತಾರೆ, ಬೇಜಾರು ಜನ ಬರ್ತಾರೆ. ಅದರಲ್ಲಿ ಅತಿ ಹೆಚ್ಚು ಕುರುಬರು ಬರ್ತಾರೆ. ಸುಮಾರು ಇವತ್ತು 60% ಸವಲತ್ತನ್ನು ಅವರೇ ಪಡ್ಕೊತಾ ಇದ್ದಾರೆ, ಬೇರೆ ಸಮಾಜಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ನಿಮಗೆ ಸಪ್ರೇಟ್ ರಿಸರ್ವೇಶನ್ ಅನ್ನು ಕೊಡಬೇಕು. ಯಾಕೆಂದ್ರೆ ಎಲ್ಲರಿಗೂ ಸಹ SC ST-ಗಿಂತಲೂ ಬಹಳ ಕನಿಷ್ಠ ಇರ್ತಕ್ಕಂಥ ಬದುಕನ್ನು ಸಾಗಿಸ್ತಾ ಇರೋರು ಈ ಸಮಾಜ. ಏಕೆ ನಾನು ನೋಡಿದ್ದೇನೆ, ಬಹಳ ಜನ ಇವ್ರು ಹೇಳಿದೆ ಟೆಂಟ್ನಲ್ಲಿ ಆ ಮಗು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ, ಇದು ಸಹಜ ಅಂತವ್ರು ಬಹಳ ಜನ ಇವತ್ತು ಟೆಂಟ್ನಲ್ಲಿ ಜೀವನ ಮಾಡ್ತಕ್ಕಂಥವ್ರು, ಬೆಳಿಗ್ಗೆ ಕೂಲಿ ಮಾಡೋರು, ಬೆಳಿಗ್ಗೆ ಸಣ್ಣ ಈ ಬೆಳೆ ವ್ಯಾಪಾರ ಮಾಡ್ತಕ್ಕಂಥದ್ದು ಬಹಳ ಸಮಾಜ ಇದೆ. ಅವ್ರಿಗೆಲ್ಲರೂ ಸಹ ನಾವು ಸವಲತ್ತನ್ನು ಕೊಡಬೇಕಾದ್ದು ಸರ್ಕಾರ ಆದ್ಯ ಜವಾಬ್ದಾರಿ. ಯಾವುದೋ ಒಂದು ವರ್ಗಕ್ಕೆ ಸೃಷ್ಟಿ ತುಂಬಿಸಿ ಬೇರೆಯವ್ರನ್ನೆಲ್ಲ ಈ ಬಹುಶಃ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಈ ಸಮಾಜ ಆಯ್ತು ಅಂತ ಗೊತ್ತಿಲ್ಲಪ್ಪ ನನಗೆ. ಯಾಕೆಂದ್ರೆ ಈ ಸಮಾಜ ಆಯ್ತು ಅಂತ ಗೊತ್ತೇ ಇಲ್ಲ. ಬಡ್ಜೆಟ್ನಲ್ಲಿ ಇವ್ರ ಬಗ್ಗೆ ₹1 ಮಾತಾಡಿಲ್ಲ. ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ವಿಷಯ ಇವತ್ತಿಲ್ಲ. ಸುಮಾರು ಜನಗಳಿದ್ದನ್ನು ನಾನು ನೋಡಿದ್ದೇನೆ. ಬಹಳ ಕಡಿಮೆ 300 ಜನ 400 ಜನ ಅಂತ ಬರ್ಕೊಂಡವ್ರೆ. ಸುಮಾರು ಸಾವಿರಾರು ಲಕ್ಷಾಂತರ ಜನ ನಮ್ಮನ್ನ ಕೊಲ್ದ್ರೆ ಬಹಳ ಜನ ಇದ್ದಾರೆ. ಸುಮಾರು ತುಮಕೂರು ಜಿಲ್ಲೆ, ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ಸುಮಾರು 15-20 ಲಕ್ಷ ಯಾದವರು ಬರ್ತಾರೆ. ಅದನ್ನ ಬರೆದಿರೋ 3 ಲಕ್ಷ ಅಂತ ಬರ್ಕೊಂಡವ್ರೆ. ಹೀಗಾಗಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯದವ್ರು ಯಾವುದೋ ಈ ಹಳ್ಳಿ ಮರದಲ್ಲಿ ಕೆಳಗಡೆ ಕುಂಡಿಸಿ ಬರ್ಸ್ಕೊಂಡ್ಬಿಟ್ಟವ್ರೆ. ಅದು ನಿಜವಾದಂಥ ವರದಿ ಅಲ್ಲ ಅಂತ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾರೆ. ಸರ್ಕಾರ ಕೂಡಲೇ ತಮ್ಮ ಬೇಡಿಕೆಯನ್ನು ಪರಿಶೀಲನೆ ಮಾಡಿ ತಮಗೆ ಆ ಸವಲತ್ತನ್ನು ಕಲ್ಪಿಸಬೇಕಾದ ಜವಾಬ್ದಾರಿಯಿಂದ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಇನ್ನೊಂದು ನೋಡಿದೆ, ಸ್ಮಶಾನ ಸಪ್ರೇಟ್ ಕೇಳಿದ್ದೀರಿ, ಅದೇನು ಅವಶ್ಯ ಇಲ್ಲ ಅನ್ಸಿದೆ. ಯಾಕೆಂದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೇಕು. ಎಲ್ಲ ವರ್ಗದ ಸ್ಮಶಾನದಲ್ಲಿ ಮೂಡಬೇಕೆ ಹೊರತು ಸಪ್ರೇಟ್ ಆಗಬೇಕು ಬೇಕಾ? ಬಹುಶಃ ಅದು ಶೆಟ್ರೆ ದಯಮಾಡಿ ಚಿಂತೆ ಮಾಡಿ ಅಂತ ಹೇಳಿದೆ. ಯಾಕೆಂದ್ರೆ ನಾವು ಹಾಲು ಹಾಕ್ತೀವಿ ಡೈರಿಗೆ,
ಅಲ್ಲಿ ಯಾವ್ದಾದ್ರು ಜಾತಿ ಕೇಳ್ತೀವಿ ಅಂದ್ರೆ ಎಲ್ಲ ಬಿಳಿಯಾಲೆ, ಕರಿಯಾಸ ಕರೆಯೋದು ಬಿಳಿಯಾಲೆ, ಕೆಂಚದ ಕರೆಯೋದು ಬಿಳಿಯಾಲೆ, ಬಿಳಿಯಾಸ ಕರೆಯೋದು ಬಿಳಿಯಾಲೆ. ಎಲ್ಲವನ್ನು ಸಹ ಒಂಡೇರಿಗೆ ಹಾಕ್ತೀವಿ ನಾವು. ಸ್ಮಶಾನ ಯಾಕೆ ಸಪ್ರೇಟ್ ಮಾಡಬೇಕು? ಎಲ್ಲ ಒಂದೇ ಕಡೆ ಸ್ಮಶಾನ ಇರಬೇಕು ಅನ್ನೋದು ಎಲ್ಲ ವರ್ಗದವ್ರಿಗೂ ಇರಬೇಕು. ಅವಾಗ ಸಮಾನತೆ ಒಂದು ಸ್ವಲ್ಪ 1-2% ಎಲ್ಲ ಬರ್ಬೋದು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಒಂದು ಕರೆ ಕೊಡ್ತೀನಿ. ತಾವು ಜಿಲ್ಲಾವಾರು ಪ್ರತಿಭಟನೆ ಮಾಡಬೇಕು. ಪ್ರತಿ ಜಿಲ್ಲೆಯಲ್ಲೂ ಅವೇರ್ನೆಸ್ ಅನ್ನು ಮೂಡಬೇಕು. ನಮ್ಮ ಸಮಾಜ ಇದೆ, ನಾವು ಬದುಕಿದ್ದೇವೆ, ನಾವು ತುಳಿತಕ್ಕೆ ಒಳಪಟ್ಟಿದ್ದೇವೆ, ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಾದ್ರೆ ಪ್ರತಿ ಜಿಲ್ಲಾವಾರು ತಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡ್ರೆ ಬಹುಶಃ ಅನುಕೂಲ ಆಗುತ್ತೆ. ಮುಂದಿನ ಬಡ್ಜೆಟ್ನೊಳಗೆ ಮುಗಿಸಿ ಬಡ್ಜೆಟ್ಗೆ ತಾವು ಒಂದಿಟ್ಟು ಸಮಯ ತಗೊಂಡು ಅವತ್ತು ತಮ್ಮ ಸಮಸ್ಯೆನ ಆ ಮುಖ್ಯಮಂತ್ರಿ ಯಾರಿರ್ತಾರೆ ಅವ್ರಿಗೆ ಮನವಿನ ಸಲ್ಲಿಸೋ ಮುಖಾಂತರ ತಮಗೆ ಸಪ್ರೇಟ್ ಬಡ್ಜೆಟನ್ನು, ಹೆಚ್ಚು ಬಡ್ಜೆಟನ್ನು ಒತ್ತಾಯಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ನಿನ್ನೆ ಎಲ್ಲ ಧರಣಿ ಮಾಡಿದೆ, ಯಾರ ಸಚಿವರು ಬರಲಿಲ್ಲ ಅಲ್ಲ, ಬರಲ್ಲ ಅಲ್ಲ, ಇರ್ಲಿ, ನಾನು ಶಾಸಕ, ಸಚಿವರು ಯಾರು ಬರಬೇಕು. ಯಾಕೆಂದ್ರೆ ಸರ್ಕಾರ ವತಿಯಿಂದ ಇದಕ್ಕೆ ಒಬ್ಬ ಸಚಿವರು ಹಿಂದುಳಿದ ವರ್ಗ ಸಚಿವರು ಅವ್ರಿಗೆ ಕಾಣದೆ ಒಂದು 2-3-4 ಸಮಾಜದವರು ಅದೇ ಸಿದ್ದರಾಮಯ್ಯರಿಂದ ಜೈಕಾರ ಹಾಕೊಂಡು ಅವರೇ ಹೊರತು ಅವ್ರು ಯಾರು ಇಲ್ಲಿ ಬಂದು ಸಾಮಾನ್ಯ ಜನ ನೋಡುವಂತ ಸೌಜನ್ಯ ಅವ್ರಿಗಿಲ್ಲ. ಬರ್ಬೇಕಾಯ್ತು ಅಂಗಡಿ ಇಲ್ಲಿಗೆ. ಅವನು ಒಬ್ಬ ಹಿಂದುಳಿದ ಸಮಾಜ, ಒಟ್ಟು ಸಮಾಜ ಸೇರಿದವ್ನು ಬರಕಾಯ್ತಿರ್ಲಿಲ್ವ? ಬಂದು ಕೇಳ್ಬೇಕಾಯ್ತಲ್ಲ ನಿಮ್ಮನ್ನ. ಆ ಸೌಜನ್ಯ ಇವ್ರಿಗಿಲ್ಲ. ಸರ್ಕಾರದವ್ರಿಗೆ ಏನಾಗಿದೆ, ಮಾತಾಡ್ತೀರಿ ಟ್ಯಾಕ್ಸ್ ಹಾಕಿ ತಲೆ ಹೊಡಿ ಕೆಲಸ ಮಾಡಿದ್ಬಿಟ್ರೆ ಇನ್ನೇನು ಕೆಲಸ ಆಗಿಲ್ಲ. ನಿನ್ನೆ ನಮ್ಮ ತುರ್ಬೇಕಲ್ಲಿ ಸುಮಾರು 3-4 ಸಾವಿರ ಜನ ಸೇರಿ ನಾವು ಪ್ರತಿಭಟನೆ ಮಾಡಿದ್ವಿ ಇದು ವಿರುದ್ಧ. ಹಾಗಾಗಿ ಮುಂದಿನ ದಿವಸದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ ಸಂದರ್ಭ ಹೇಳ್ತಾ, ಬಹುಶಃ ನಾನು ನೆನ್ನೆ ಇಲ್ಲಿಗೆ ಬರಿವೆ. ನಮ್ಮಲ್ಲಿ ತುರ್ಬೇಕಲ್ಲಿ ನಮ್ದು ಹೋರಾಟ ಇರೋದ್ರಿಂದ ಇಲ್ಲಿ ಬರೋಕ್ಕಾಗಲಿಲ್ಲ. ನಮ್ಮ ಮಂಜಣ್ಣ ಅವ್ರು ಸ್ವಲ್ಪ ಬೆಳಿಗ್ಗೆ ಬಾಣ ಅಂತ ಹೇಳಿದ್ರು, ಆಕೆ ರಾತ್ರಿ ಬಂದೆ, ನಾನು ಲೇಟಾಗಿ ಆದ್ರೂ ಸಹ ಬೆಳಗ್ಗೆ ತಮ್ಮ ಭೇಟಿ ಮಾಡುವಂಥ ಸಮಯ ಸಿಕ್ತು. ಈಗ ಬಂದು ಎರಡು ಮಾತಾಡಿದ್ದೀನಿ. ಜನ ಎಷ್ಟೇ ಕಡಿಮೆ ಇರಲಿ, ಹೋರಾಟ ಒಂದೇ ತಾನೆ, ಜನ ಬರ್ತಾರೆ ಹೋಗ್ತಾರೆ, ಅದು ಮುಖ್ಯ ಅಲ್ಲ, ಬೇಡಿಕೆ ಒಂದೇ. ಹಾಗಾಗಿ ನೀವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಭೇಟಿ ನೀಡಿ ಅಲೆಮಾರಿಗಳ ಬದುಕಿಗೊಂದು ನ್ಯಾಯಯುತ ವ್ಯವಸ್ಥೆ ಸಿಗಬೇಕು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಈ ಒಂದು ಜನಾಂಗಗಳ ಒಕ್ಕೂಟ ಇವತ್ತು ಬಹಳ ಬೃಹತ್ತಾದಂಥ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಬೆಂಗಳೂರಿನಲ್ಲಿ. ಹಲವಾರು ಇದು ಸಮಸ್ಯೆಗಳನ್ನು ಇಟ್ಕೊಂಡು ಆ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇದೆ. ಈಗಿನ ಸರ್ಕಾರ ಇದನ್ನು ಗಮನಿಸಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ದಲಿತರು, ಹಿಂದುಳಿದವರು, ಗಿರಿಜನ, ಹರಿಜನ, ಅಲೆಮಾರಿ ಜನಾಂಗ ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವಂತರಿದ್ದಾರೆ ಅಂತ ನಾವು ಭಾವಿಸಿದ್ದೀವಿ. ಅವರು ಇದನ್ನು ಜಾರಿಗೆ ತರಬೇಕಾಗಿದೆ. ಈ ಬೇಡಿಕೆಗಳನ್ನು ಮಂಡಿಸಬೇಕು. ಯಾಕೆಂದರೆ ಇಲ್ಲಿ ಅಲೆಮಾರಿಗಳಿಗೆ ಇವತ್ತು ಅಸಂಘಟಿತರವರು ಈಗ ಒಂದಿಷ್ಟು ಸಂಘಟನೆ ಕಾಣ್ತಾ ಇದ್ದೀವಿ, ಈಗ ಒಂದಿಷ್ಟು ನಿಗಮಗಳಾಗ್ತಾ ಇದ್ದಾವೆ. ಆದ್ದರಿಂದ ಇನ್ನು ಮೇಲೆ ನಮ್ಮ ಬದುಕು ಸುಧಾರಣೆ ಆಗಬೇಕು. ಮೂಲಭೂತ ಸೌಕರ್ಯ ನಾವೇನು ಬೇಡಲ್ಲ, ಭಿಕ್ಷೆ ಬೇಡಲ್ಲ, ಆದರೆ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಘನತೆಯಿಂದ ಬದುಕೋದಕ್ಕೆ ಸಂವಿಧಾನದ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಒಂದು ಮಾಡಿದ್ದಾರೆ, ಆ ಒಂದು ಸಂವಿಧಾನದ ಪ್ರಕಾರ ನಮಗೆ ಸೌಲಭ್ಯ ಕೊಡಿ. ನಾವು ದುಡಿದು ಉಣ್ತೀವಿ, ನಾವು ಶ್ರಮಿಕ ಜನ, ನಾವು ಯಾವತ್ತೂ ಇನ್ನೊಬ್ಬರ ಜೋಬಲ್ಲಿ ಕೈ ಹಾಕುವಂಥರಲ್ಲ. ನಾವೆಲ್ಲ ಜನ ಶ್ರಮಪಟ್ಟು ಕೆಲಸ ಮಾಡುವಂಥದ್ದು. ಈ ಶ್ರಮವನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡ್ಕೋಬೇಕು, ಶ್ರಮಶಕ್ತಿಗೆ ಬೆಲೆ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಾವೆಲ್ಲ ಕೂಡ ಜೊತೆ ಇದ್ದೀವಿ. ನಾವೆಲ್ಲ ಸೇರಿ ಈ ಅಲೆಮಾರಿ ಜನಾಂಗ ಮತ್ತು ಬೇರೆ ಬೇರೆ ದುರ್ಬಲ ಜನಾಂಗಗಳು ಯಾವುದಿದ್ದಾವೆ ಅವೆಲ್ಲವೂ ಕೂಡ ಸಮಾನಾಂತರವಾದಂಥ ಒಂದು ರೇಖೆಗೆ ಬರಬೇಕು, ಈ ಜನವಾಹಿನಿಯಲ್ಲಿ ಬೆರಿಬೇಕು ಅನ್ನೋದೇ ನಮ್ಮ ಇಚ್ಛೆ. ಅದಾಗಲಿ ಅಂತ ನಾನು ಭಾವಿಸ್ತೀನಿ. ನಮಸ್ಕಾರ. ಅಲೆಮಾರಿಗಳ ಕಲಾ ಪ್ರದರ್ಶನವು 2ನೇ ದಿನವೂ ಮುಂದುವರಿಯಿತು. ಇವತ್ತು ಮಂಗಳವಾರ ಅಂಬಾನ ದಿವಸ ನಮ್ಮ ರವೀಂದ್ರ ಶೆಟ್ಟಿ ಮಹಾತ್ಮರ ಅಲೆಮಾರಿ ಜನಾಂಗದ ಅಧ್ಯಕ್ಷರು, ಆನಂತರ ಪ್ರಕಾಶ್ ಮಹಾರಾಜರು, ಬಂದಂತ ಎಲ್ಲ ಸದ್ಭಕ್ತರು, ನಮ್ಮ 64 ಜನಾಂಗದ ಇರ್ತಕ್ಕಂಥ ಎಲ್ಲ ಮುಖಂಡರು, ಎಲ್ಲ ತಾಯಂದ್ರೆ ಬಂದಿದ್ದಾರೆ.
46 ಇನ್ನೂ ಜಮಾ ಆಗಿಲ್ಲ ನಮಗೆ ಸ್ವಲ್ಪ 40 ಇರ್ತಕ್ಕಂಥ ನಾವು ಜನ ಎಲ್ಲ ಪಂಗಡಗಳು ಕೂಡಿ ಎಲ್ಲ ತಾಯಂದ್ರು ಬಂದಿದ್ದಾರೆ, ಎಲ್ಲ ಮುಖಂಡರು ಬಂದಿದ್ದಾರೆ. ಸರ್ವರಿಗೆ ಓಲದಿ ತಾಯೇ ಮರಿಯಲಾರೆ ನಮ್ಮ ನಾನು ಅಂಬ ನಿನ್ನ ನಾಮ ಸ್ಮರಣೆ ದೇವಿ ನಿನ್ನ ನಾಮ ಸ್ಮರಣೆ ಮರಿಯಲಾರೆ ನಮ್ಮ ನಾನು ಮರಿಯಲಾರೆ ನಮ್ಮ ಮಾಡೆ ಜಾಂಬವಿ ಜಯ ತುಮಾಳಿ ಜಯ ಮಾಡೆ ಜಾಂಬವಿ ಜಯ ತುಮಾಳಿ ಅಂಬ ಮಧು ಕೈಟ ದೈತ್ಯಂದು ಮಾಡಿದೆವು ಅಂಬ ಮಧು ಕೈಟ ದೈತ್ಯಂದು ಮಾಡಿದೆವು ಅಂಬ ಮಧು ಕೈಟ ದೈತ್ಯಂದು ಮಾಡಿದೆವು ಲತಾರು ಬಾಧಾರ ಜಗಕ್ಕೆ ನೀರದಿ ಲತಾರು ಭವತಾಯಿ ಜಗಕ್ಕೆ ನೀರದಿ ಅಂಬ ಅಚ್ಚಗಲರನೆ ಮನಗರ ಗಯಲದಿ ಬಿಡಂಗಿಲ್ಲ ಬೆರಡು ಪಾಠಾಗ ಅಂಬ ಅಚ್ಚಗಲರನೆ ಮನಗರ ಗಯಲದಿ ಪಾಪ ಬಂದ ಮಜಿ ಬೈಣ ಚಂದ್ರಭಾಗ ಮಜಿ ಬೈಣ ಚಂದ್ರಭಾಗ ಕರಿತಾಸೆ ಪಾಪ ಬಂದ ಕರಿತಾಸೆ ಪಾಪ ಬಂದ ಮಜೆ ಮಾहेರ पंढरी आहे बीवरी चाचिरी आहे बीवरी चाचिरी विका जनार्दनी शरण विका जनार्दनी शरण आ जनार्दनी शरण करी माहेरती आटवाण करी माहेरती आटवाण मजे माहेर पंढरी आये बीवरी चाचिरी आये बीवरी चाचिरी माझे माहेर पंढरी आहे बीवरी चाचिरी आहे बीवरी चाचिरी माझे माहेर पंढरी हरी विठ्ठल पांडुरंग ಅಲೆ ಮಾರಿ ಜನಾಂಗಗಳ ಒಕ್ಕೂಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಸೌಜನ್ಯಕ್ಕೂ ಆಗಮಿಸಿದಂತ ರಾಜ್ಯ ಸಚಿವರಿಗೆ ಸೌಜನ್ಯಕ್ಕೂ ಆಗಮಿಸಿದಂತ ರಾಜ್ಯ ಸಚಿವರಿಗೆ ಬೇಕೇ ಬೇಕು ಅಲೆಮಾರಿಗಳನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಲೆಮಾರಿಗಳನ್ನು ಕಡೆಗಣಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ನೀನು ಗ್ಯಾರಂಟಿ ಇವನು ಗ್ಯಾರಂಟಿ ಅವನು ಗ್ಯಾರಂಟಿ ನಾನು ಗ್ಯಾರಂಟಿ 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 ಹೇಳುತ್ತಾ ಇವರು ಸುಮ್ಮನೆ ಕಪ್ಪ ಕುಂತಾರೆ ಯವ್ವ ಕಪ್ಪ ಕುಂತಾರೆ ಯವ್ವ ಕಪ್ಪ ಕುಂತಾರೆ ನಾನು ಗ್ಯಾರಂಟಿ ನೀನು ಗ್ಯಾರಂಟಿ ಅವನು ಫ್ರೀ ನಿನಗೂ ಫ್ರೀ ಬಲ್ಲವ ಫ್ರೀ ನಿಂಗಪ್ಪ ಫ್ರೀ 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 ಅಂತ ಹೇಳಿ ನುಂಗಿ ಬಿಟ್ಟರೆಯಪ್ಪ ಸರ್ಕಾರ ಯವ್ವ ಎಂತ ಸರ್ಕಾರ ಯವ್ವ ಎಂತ ಸರ್ಕಾರ ನಿನ್ನೆ ರಾತ್ರಿ ಜಾಗರಣೆ ಮಾಡಿ ಅಹೋರಾತ್ರಿ ಅಲೆಮಾರಿ ಜನಾಂಗ ಎಲ್ಲರೂ ಕೂಡಿ ನಮ್ಮ ರಾಜ್ಯಾಧ್ಯಕ್ಷರು ರವೀಂದ್ರ ಶೆಟ್ಟಿ ಅವರು ಜಯಪ್ರಕಾಶ್ ಅವರು ಎಲ್ಲ ಹೆಣ್ಮಕ್ಳು ತಾಯಂದ್ರು ಕೂಡಿ ಯಪ್ಪ ನಮಗೆಲ್ಲ ಸಹಾಯ ಮಾಡ್ರಿ ಸಹಕಾರ ಮಾಡ್ರಿ ಅಂದ್ರೆ ಬರ್ತೀವಿ ಅನ್ನತ್ತಾರ. ಮಧ್ಯಾಹ್ನ ನಾವು ಅಧ್ಯಕ್ಷರು 3 ಗಂಟೆ ಟೈಮ್ ಕೊಟ್ಟಾರ. ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿ ಒಂದ ಕೆಲಸಕ್ಕೆ ಬಾಣ ಹೂಡಿ ಒಂದ ಕೆಲಸಕ್ರಿ
ಎಲ್ಲರೂ ಕೂಡಿ ಒಂದು ಕೆಲಸಕ್ಕೆ ಅಲೆಮಾರಿ ಜನಾಂಗಕ್ಕೆ ಜಯವಾಗಲಿ ಎಂದು ಎಲ್ಲರೂ ಕೂಡಿ ಪದಗಳ ಹಾಡಿ ಮನಸ್ಸ ಒಂದ ಆಗೋಣ. ಮಧ್ಯಾಹ್ನ ಊಟದ ನಂತರ ಸಮಾರೋಪ ಸಭೆ ನಡೆದು ತಮ್ಮ ಬೇಡಿಕೆಗಳ ಕುರಿತು ಅಲೆಮಾರಿ ಒಕ್ಕೂಟದ ಮುಖಂಡರು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹಾಡು ನೃತ್ಯದೊಂದಿಗೆ 2 ದಿನದ ಅಹೋರಾತ್ರಿ ಧರಣಿ ಸಮಾಪನಗೊಂಡಿತು. ಕೇಳ್ಯಾವುದೋ ಜಪ ಮತದಲ್ಲಿ ಕೇಳ್ಯಾವುದೋ ಹುಟ್ಟಿ ಸಾಯುವ ಹಾಡು ಮಂದ ಮಲ್ದಾನ ಮತ್ತೆ ಕೇಳ್ಯಾವುದು ಮೇಲೆ ಯಾವುದು ದೈವತೆಗೆಲ್ಲ ಶಿವ ದೊಡ್ಡೋನು ವೈಷ್ಣವತಿಗೆ ನಲ್ಲಿ ಸರ್ವೋತ್ತಮನು ದೈವರಿಗೆಲ್ಲ ಶಿವ ದೊಡ್ಡೋನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅಧಮದೆಲ್ಲರೂ ಉತ್ತಮ ಮಧ್ಯಮ ಅಧಮದೆಲ್ಲರೂ ಸತ್ತ ಮೇಲೆ ಸಮರಾತಾರು ಕುಲದಲ್ಲಿ ಕೇಳ್ಯಾವುದು